ಎಲ್ರಿಗೂ ನಮಸ್ಕಾರ. ಈ ದಿನ ಉಳ್ಳಾಲ ನಗರಸಭೆಯ ಸಾಮಾನ್ಯ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಸಭೆಯ ಅಧ್ಯಕ್ಷತೆಯನ್ನು ಉಳ್ಳಾಲ ನಗರಸಭೆಯ ಮಾನ್ಯ ಅಧ್ಯಕ್ಷರು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಅವರಿಗೆ ನಮ್ಮ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿ ಅಧ್ಯಕ್ಷರು, ಎಲ್ಲ ಗೌರವಾನ್ವಿತ ಸದಸ್ಯರು ಹಾಗೂ ಬಂದಿರುವಂಥ ಅಧಿಕಾರಿ ಮಿತ್ರರೆಲ್ಲ ಬೇರೆ ಬೇರೆ ಇಲಾಖೆಯ ಅಧಿಕಾರಿ ವರ್ಗದವರನ್ನು ಕೂಡ ಸ್ವಾಗತಿಸ್ತಾ ಸಭೆಯನ್ನು ಅಧ್ಯಕ್ಷರು ನಡೆಸಿಕೊಡ್ಬೇಕಾಗಿ ಕೇಳಿಕೊಡ್ತೇನೆ. ಘಟನೆಯನ್ನು ಖಂಡಿಸಿ ನಾವು 1 ನಿಮಿಷ ಮೌನ ಪ್ರಾರ್ಥನೆಯನ್ನು ಮಾಡಬೇಕಾಗಿ ಎಲ್ಲರ ಹತ್ರ ಕೇಳಿಕೊಡ್ತೇನೆ. ಪೊಲೀಸ್ ಅಧಿಕಾರಿನವರು ಬಂದಿದ್ದಾರೆ ಮತ್ತು ಇದ್ದಾರೆ. ಅವರು ಅಧಿಕಾರಿನವರು ಮುಂಚೆಗೆ ಕರೆಯಿದ್ದಾರೆ. ಮಾನ್ಯ ಅಧ್ಯಕ್ಷರು ಸಭೆಯನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ. ಅಲ್ಲ, ಅವರನ್ನು ಹೇಳಿ ಮತ್ತು ಈಗ ಮಾಹಿತಿಯನ್ನು ಕೊಡಬೇಕಂತ ಅಧ್ಯಕ್ಷರು ಕೇಳಿಕೊಡ್ತಿದ್ದಾರೆ. ಕಂದಾಯ ಇಲಾಖೆ ವಿಷಯದ ಬಗ್ಗೆ ತಮಗೆಲ್ಲರಿಗೂ ಈಗಾಗಲೇ ಮಾಹಿತಿ ಗೊತ್ತಿದೆ. ಏನಾದರೂ ಏನಾದರೂ ಕೇಳೋದಿದ್ರೆ ಕೇಳ್ಬೋದು. ಮಾತ್ರ ಅಂಗನವಾಡಿಗೆ ನೀವು ಎಂಥ ಪ್ರಮುಖ ಅಂತ ಹಾಕಿ ನೀವು ಕೊಟ್ಟಿದ್ದೀರಂತೆ. ಅದು ಯಾತಕ್ಕೆ ಸರ್ ಪ್ರಮುಖ ಹಾಕಿದ್ದು? ಅಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಆಗ್ತಾ ಉಂಟು ಆ ಕಡೆಯಲ್ಲಿ. ನೀವು ಈ ಅಂಗನವಾಡಿ ಜಾಗಕ್ಕೆ ಪ್ರಮುಖ ಅಂತ ಹಾಕಿ ನೀವು ಅರ್ಜಿ ಸಲ್ಲಿಸಿದ್ದಾರೆ. ಅದೇ ಯಾಕೆ? ಸಾಮಾನ್ಯವಾಗಿ PDR ಫೈಲ್ ಅಂತ ಕೇಳ್ತೀವಿ. ಮಂಜೂರಾತಿಗೆ ಸಂಬಂಧಪಟ್ಟ ಹಾಗೆ ಜಮೀನು ಮಂಜೂರಾತಿ ಪಟ್ಟಂಥ ಕಡತಗಳಿಗೆ ಇಂತಿಷ್ಟು ದಾಖಲೆಗಳನ್ನ ಹಾಕಬೇಕು ಅಂತ ಸಾಮಾನ್ಯವಾಗಿ ವಿಷಯ ಇದೆ. ನೀವು ಅದು ಸರ್ವೆ ಆಗಿ ನಕ್ಷೆ ಆಗಿ ಎಲ್ಲ ಆಗಿ ಲಾಸ್ಟ್ ಟೈಮ್ಗೆ ನೀವು AC ಹೋಗುವಾಗ ಅದು ಪ್ರಮುಖ ಅಂತ ಹಾಕಿ ನೀವು ಕಳಿಸಿದಂತೆ. ತಹಸೀಲ್ದಾರ್ ನಮ್ಮ ಹತ್ರ ಖುದ್ದು ಹೇಳಿದ್ದು. ತಹಸೀಲ್ದಾರ್ ಪ್ರಾರಂಭದಲ್ಲಿ ಹಾಕಬೇಕಾದ್ರೆ ಅದನ್ನು ಹಾಕಿ ಕಳಿಸಿದ್ರೆ ನಮ್ಮ ಮಸೀದಿಯಲ್ಲಿ ಒಬ್ಬ ಯಾರ ಅವನ ಅಲಿಯ 10 ಲಕ್ಷ ಕೊಟ್ಟಿದ್ದಾನಂತೆ. ಅವನು ಕೂಡ ಆರೋಪ ಮಾಡಿದ್ದಾನೆ ಯಾವುದಕ್ಕೆ? ಕಮಿಟಿ ಹತ್ರ ಯಾರಿಗೆ ಕೊಟ್ಟದಂತೆ. ಅವನು ಆ ಜಾಗವನ್ನು ಅವನು 10 ಲಕ್ಷ ಕೊಟ್ಟು ಅವನು ತೆಗೆದಿದ್ದಾನಂತ ಹೇಳ್ತಾನೆ. ಆ ಜಾಗದಲ್ಲಿ ಅವರೇನಾದರೂ ನಿಮ್ಮ ಹತ್ರ ಕೂಡ ನಾನು ಅವರು ನಮ್ಮ ಒಂದು ವಿಷಯ ಹೇಳ್ತೇನೆ. ಆ ಜಾಗದಲ್ಲಿ ಖಾಸಗಿ ವ್ಯಕ್ತಿ ಏನಾದರೂ ಡೆವಲಪ್ಮೆಂಟ್ ಏನಾದರೂ ಕಾರ್ಯ ಮಾಡಿದರೆ ನಮಗೆ ತಿಳಿಸಿ, ನಾವು ಅದನ್ನು ನಿಲ್ಲಿಸುವಂಥ ಕೆಲಸ ಮಾಡ್ತೇವೆ. ಸಾಧಾರಣ ಒಂದು 25 ಮನೆ ಕಟ್ಟಿದ್ದಾರೆ ಅಲ್ಲಿ. ಇವರಿಗೆ ಪ್ರಮುಖ ಅಂತೇಳಿ ಇವರಿಗೆ ಅಂಗನವಾಡಿ ಕೊಡುವುದಿಲ್ಲ. ಆ 25 ಮನೆ ಕಟ್ಟಿದೆ ಹೇಗೆ ಹಾಗಾದ್ರೆ? 25 ಮನೆ ಕಟ್ಟಿರೋದಕ್ಕೆ ಯಾವುದೂ ರೀತಿ ಹಕ್ಕುಪತ್ರ ಆಗಲಿಲ್ಲ. ಮತ್ತೆ ಹೇಗೆ ಕಟ್ಟಿದ್ದಾರೆ ಹಾಗೆ? ಯಾವುದಕ್ಕೆ? ಅದು ಯಾಕೆ ಹೇಗೆ ಕಟ್ಟಿದ್ದಾರೆ? ಮತ್ತು ಅತಿಕ್ರಮಣ. ಅದು ಅತಿಕ್ರಮಣ ಅಂತ ನೀವು ರಿಪೋರ್ಟ್ ಕೊಟ್ಟಿದ್ದೀರಾ? ಯಾವುದು? ಅದು ಯಾರಿಗೆ ಗವರ್ಮೆಂಟ್ ಕೊಟ್ಟಿದ್ದೀರಾ? ಅದು ಹಿಂದೆನೇ ಆಗಿರೋಂಥ. ಈಗ ಕೊಟ್ಟಿದ್ದೀರಾ? ಈಗ ಇದೇ ಕೊಟ್ಟಿದ್ದೀರಾ? ಈಗ ಆಗ್ತಾ ಇದೆ. ಈಗ ಸಾಗ್ತಾ ಇದೆ ನೋಡಿ. ಈಗ ಸಾಗ್ತಾ ಇದೆ. ಈಗ ಕೂಡ ಆಗ್ತಾ ಇದೆ ಅತಿಕ್ರಮಣ. ಖಂಡಿತವಾಗಿ ಮಾಡ್ತೀವಿ. ನೀವು ಅರ್ಜಿ ಕೊಡಿ. ಈಗ 25 ಮನೆ ನೋಡಿ. ಅಂಗನವಾಡಿಗೆ ಮಾತ್ರ ಆ ರೀತಿಯ ಕಾನೂನು ಸಲ್ಲದಾದ್ರೆ ಬೇರೆ ಇಷ್ಟು ದೊಡ್ಡ ಸೆಕೆಂಡ್ ಫ್ಲಾಟ್, ಥರ್ಡ್ ಫ್ಲಾಟ್ ನಮ್ಮ ವಾರ್ಡ್ ಅಲ್ಲ. ಆದ್ರೂ ಕೇಳ್ತಾರೆ ನಾವು ಮೆಂಬರ್ ಹತ್ರದಿಂದ ಹೇಗೆ ಪರ್ಮಿಷನ್ ಸಿಕ್ತು ಮಾರ. ಈ ಬಗ್ಗೆ ದೂರ ಅರ್ಜಿನ ತಹಸೀಲ್ದಾರಿಗೆ ಕೊಡಿ. ನಾವು ಎನ್ಕ್ವೈರಿ. ಯಾಕೆ ನೀವು ಕಳಿಸ್ಕೊಡಿ ರಿಪೋರ್ಟ್? ನೀವು ಡಿಮಾಲಿಷ್ ಮಾಡಿ. ಈಗ ಡಿಮಾಲಿಷ್ ಅದಕ್ಕಾಗಿ ನಾವು ರೈಟಿಂಗ್ ಅಲ್ಲಿ ಕೊಡೋದಕ್ಕಿಂತಲೂ ನಮ್ಮ ಸಭೆಯಲ್ಲಿ ಇಂಥ ಒಂದು ವಿಚಾರ ಬಂದಿದೆ, ಅದರ ಬಗ್ಗೆ ಕ್ರಮ ತೆಗಿಲಿಕ್ಕೆ ತಾವು ತಹಸೀಲ್ದಾರಿಗೆ ಹೇಳಿ, ಆ ವ್ಯವಸ್ಥೆ ಮಾಡಿ. ಮತ್ತೆ ಅತಿಕ್ರಮಣ ಅಲ್ವಾ ಅನ್ನೋದನ್ನು ತಾವು ಈಗಾಗಲೇ ಅತಿಕ್ರಮಣ ಅಂತ ಹೇಳಿದ ನಂತರ ಅದರ ಮೇಲೆ ಯಾರು ಕ್ರಮ ಮಾಡಬೇಕು? ತಾವು ದಯವಿಟ್ಟು 1 ನಿಮಿಷ, ತಾವು ಕ್ರಮ ಮಾಡ್ಲಿಕ್ಕೆ ಆಗೋದಿಲ್ಲ. ತಾವು ರೈಟಿಂಗ್ ಅಲ್ಲಿ ಬರೆದು ಮೇಲಾಧಿಕಾರಿಗೆ ಕೊಡಿ, ಹೀಗೆ ಉಂಟಂತ ಹೇಳಿ ಆ ರೀತಿ ಮಾಡಿ. ಅಷ್ಟು ಮಾಡಿ, ಅಷ್ಟೇ ಕೊಡ್ತೇವೆ ಸರ್. ಇನ್ಸ್ಪೆಕ್ಷನ್ ಯಾವುದೇ ಪರಿಶೀಲನೆ ಮಾಡದೆ ಇವರ ಅತಿಕ್ರಮಣ ಹೇಳುವುದು ತಪ್ಪು. ಅವರೆಲ್ಲ ಪರವಾನಗಿ ತೆಗೆದುಕೊಂಡೇ ಬಿಲ್ಡಿಂಗ್ ಮಾಡಿ ಪರವಾನಗಿ ತೆಗೆದುಕೊಂಡೆ. ಹೌದು. ಹತ್ತು ಎಕರೆ ಪೆರಂಬುಕ್ ಸ್ಥಳ ಇರುವ 10 ಎಕರೆಯಲ್ಲಿ 25 ಮನೆ ಕಟ್ತಾ ಇದ್ದಾರೆ. ಯಾರಿಗೆ ಕಣ್ಣು ಕಾಣುವುದಿಲ್ಲ. ಇವರಿಗೊಂದು ಅಂಗನವಾಡಿ ಕಟ್ಟಲಿಕ್ಕೆ ಎಷ್ಟು ಮನೆ ಕಟ್ಟಿದೆ? ನಾನು ಹೋಗಿದ್ದೇನೆ. ಈಗ ಮಾನ್ಯ ಅಧ್ಯಕ್ಷರೇ, ನಾನು ಇವರ ಹತ್ರ ಹೇಳುದಲ್ಲ, ಮಾನ್ಯ ಅಧ್ಯಕ್ಷರೇ, ಈಗ ನಮ್ಮ ನಗರಸಭೆಯ ಸದಸ್ಯರುಗಳು ಹೆಚ್ಚಿನ ರೂಪದಲ್ಲಿ ಒಂದು ಅಂಗನವಾಡಿಯ ವಿಷಯಕ್ಕೆ ಅವಕಾಶ ಸಿಗುವುದಿಲ್ಲ, ಮಕ್ಕಳು ಕಲಿಯುವಂಥ ಅವಕಾಶ ಸಿಗುವುದಿಲ್ಲ. ಆದರೆ ಯಾರೋ ಬಂದು ಮನೆ ಕಟ್ಟಲಿಕ್ಕೆ ಅತಿಕ್ರಮಣ ಮಾಡಲಿಕ್ಕೆ ಒಂದು ಅವಕಾಶ ಸಿಗ್ತದೆ ಅಂತ ಹೇಳಿ ನಮಗೆ ಇಲ್ಲಿ ಮೇಲ್ನೋಟಕ್ಕೆ ಕಾಣ್ತದೆ. ಅದರಿಂದ ತಮ್ಮಲ್ಲಿ ನಾನು ಹೇಳುವುದಂದರೆ
ತಾವು ಒಂದು ಅವರ ಹತ್ರ ಈ ಬಗ್ಗೆ ತಹಸೀಲ್ದಾರಿಗೆ ಒಂದು ಈ ವಿಷಯದಲ್ಲಿ ಒಂದು ಮನವಿ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ನಾವೊಂದು ಅವಕಾಶ ಮಾಡಿಕೊಡಿ. ಖಂಡಿತವಾಗಿ ಒಳ್ಳೆಯ ಸಲಹೆ ಅಧ್ಯಕ್ಷರೇ, ಕೊಡಿ ಅಧ್ಯಕ್ಷರೇ. ನಾವು ನೇರವಾಗಿ ನಾವು ಯಾರು ಎನ್ಕರೇಜ್ಮೆಂಟ್ ಮಾಡ್ತಾ ಇದ್ದಾರೆ, ಅರ್ಜಿ ಇಲ್ಲದಂತೆ ನೇರ ಹೋದ್ರೆ ನಮಗೂ ಆಪಾದನೆ ಬರ್ತದೆ. ಯಾಕೆ ಅಷ್ಟೊಂದು ಮನೆ ಇದೆ, ನನ್ನ ಒಬ್ಬರ ಮನೆಗೆ ರೈಟಿಂಗ್ ರೆವಿನ್ಯೂ ಆಫೀಸರ್ ಅಲ್ಲಿ ಇದ್ದಾರೆ, ಅಲ್ಲಿ 25 ಮನೆ ಕಟ್ತಾ ಇದ್ದಾರೆ. ಯಾಕೆ ಅದನ್ನು ಸ್ಟಾಪ್ ಮಾಡಲಿಲ್ಲ ನೀವು? ಯಾಕೆ ಸ್ಟಾಪ್ ಮಾಡಲಿಲ್ಲ? ಹಾಗಾದ್ರೆ ನಿಮ್ಮದು ಇದು ಕರ್ತವ್ಯ ಇಲ್ವಾ? ಯಾವುದೇ ಮನೆ ಲೈಸೆನ್ಸ್ ಇಲ್ಲದೆ, ಯಾವುದೇ ಮೂಡದ ಇದಿಲ್ಲದೆ ನೀವು ಎಲ್ರಿಗೆ ಪಾಪದವರಿಗೆ ಕೊಟ್ಟಿದ್ರಲ್ಲ, ಇಷ್ಟು ಮನೆ ಕಟ್ಟಿದ್ರೆ 3 ಫ್ಲೋರ್ ಕಟ್ತಾ ಇದ್ದಾರೆ. ನೀವೇನು ಮಾಡಿದಿರಿ ಹಾಗಾದ್ರೆ? ಹಾಗಾದ್ರೆ ಇದು ಇವತ್ತಲ್ಲ, 4-5 ವರ್ಷ ನಡೀತದೆ. ಈಗ ಸಹ ನಡೀತಿದೆ. ನಿನ್ನೆ ನಾನು ಹೋಗಿದ್ದೇನೆ, ಈಗ ಸಹ ಬಿಲ್ಡಿಂಗ್ ಆಗ್ತಾ ಇದೆ ಅಲ್ಲಿ. ಹಾಗಾದ್ರೆ ನಿಮ್ಮ ಕರ್ತವ್ಯ ಏನಾಗಿದೆ ಹೇಳಿ, ಉತ್ತರ ಹೇಳಿ. ಹಾಗಾದ್ರೆ ಲೈಸೆನ್ಸ್ ಇಲ್ಲದೆ, ಮೂಡದ ಇದಿಲ್ಲದೆ, ಯಾವುದೇ ಸ್ಥಳದ ದಾಖಲೆ ಇಲ್ಲದೆ, ಓನರ್ಶಿಪ್ ಇಲ್ಲದೆ, ಯಾವುದೇ ಇಲ್ಲದೆ ನೀವು ಅಲ್ಲಿ ಮನೆ ಕಟ್ಟಲಿಕ್ಕೆ ಬಿಡ್ತೀರಿ? ನಿಮ್ಮ ಇದು ಇಲ್ವಾ, ರೆಸ್ಪಾನ್ಸಿಬಿಲಿಟಿ ಇಲ್ವಾ? ಅವ್ರದ್ದು ಸ್ಥಳ ಆಯ್ತು, ಬಿಲ್ಡಿಂಗ್ ಕಟ್ಟೋದಕ್ಕೆ ನೀವು ಇಡಬೇಡ್ವಾ? ನೀವು ನೋಡ್ಬೇಡ್ವಾ? ಅಲ್ಲ, ಅವರು ದಿನಕರ್ ಉಲ್ಲಾಲ್ ಅವರು ಹೇಳಿದ ರೀತಿಯಲ್ಲಿ ಆ ರೀತಿ ಉಲ್ಲಾಲದಲ್ಲಿ ನಡೆಯುತ್ತಾ ಇದೆ. ಸೊ ಅದನ್ನು ಪರಿಶೀಲಿಸಿ ಅದರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಿ. ಯಾರಿಗೆ ನಂಗೇನುಂಟು ಅದರಲ್ಲಿ? ನೋಡಿ, ಒಬ್ಬ ಬಡವ ತನ್ನ ಏನೋ ಒಂದು ಕುಟುಂಬದ 10 ಸೆನ್ಸ್ ಜಾಗ ಇದ್ರೆ ಅವರ ಒಳಗೆ ಏನಾದರೂ ಒಂದು ಮನೆ ಇದ್ದು ಈಚೆ ನೀನು ಕಟ್ಟಂತ ಹೇಳಿ ದಾಖಲೆಗಳನ್ನು ಕೊಟ್ಟರೂ ಕೂಡ ನಮಗೆ ಈಗಿನ ಪರಿಸ್ಥಿತಿಯಲ್ಲಿ ಡಬಲ್ ಡೋರ್ ನಂಬರ್ ಹಾಕಿ ಅವರಿಗೆ ಒಂದು ಟ್ಯಾಕ್ಸ್ ಕಟ್ಟಿ ಕೊಡುವಂಥ ಮೂಲಭೂತ ಸೌಲಭ್ಯ ತೆಗೆಯಲು ಕೊಡುವಂಥ ಅವಕಾಶ ಇಲ್ಲ ಅಂತ ಇರುವಾಗ ಈ ರೀತಿ ಅನಧಿಕೃತವಾಗಿ ಕಟ್ಟುವಂಥ ಕಡೆ ತಮ್ಮ ಗಮನ ಇರಲಿ, ತಮ್ಮ ಅಧಿಕಾರಿಗಳು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಿ. ನಮ್ಮ ಮೀಟಿಂಗಲ್ಲಿ ಅದೇ ಅಂತ ಇರಲಿ. ನಿಮ್ಗೆ ಏನು ಅದರಲ್ಲಿ ಟೆನ್ಷನು? ಸೂಕ್ತ ಕ್ರಮ ಕೈಗೊಳ್ಳಲು ಇದು ಮಾಡಿ, ಯಾವುದು ರೆಸಲ್ಯೂಷನ್ ಮಾಡಿ, ಯಾವುದೆಲ್ಲ ಉಂಟು ಉಳ್ಳಾಳದಲ್ಲಿ ಆ ರೀತಿಯಲ್ಲೆಲ್ಲ ಕ್ರಮ ಆಗಲಿ. ಅದೇ ಅಧ್ಯಕ್ಷರೇ ಮತ್ತೆ ಕಮಿಷನ್ ಹತ್ರ ಹೇಳಿದ್ರೆ ಕ್ರಮ ಕೈಗೊಳ್ಳಿ. ನಿಮ್ಗೇನುಂಟು? ಮತ್ತು ಇಲ್ಲಿ ನಡೆದಿರತಕ್ಕಂತಹ ಎಲ್ಲ ಸದಸ್ಯರಿಗೆ ಉಳ್ಳಾಳ ಪೊಲೀಸ್ ಠಾಣೆ ವತಿಯಿಂದ ನಮಸ್ಕಾರಗಳು. ನಮಸ್ತೆ. ಈಗ ಉರುಸ್ ಆಗ್ತಾ ಇದೆ. ನಿಮ್ಮ ತೊಕ್ಕೋಟು ಫ್ಲೈಓವರ್ ಈ ಕಡೆಯಿಂದ ನೀವು ಒಂದು ಲೈನಲ್ಲಿ ಲೈನ್ ಬಿಟ್ಟರೆ ಒಳ್ಳೆಯಿತ್ತು. ಯಾಕೆ 2 ಲೈನಲ್ಲಿ ಮುಂಚಿಂದಲೇ ಅಲ್ಲಿ ಅಪಘಾತ ಅವಘಡ ಆಗ್ತಾ ಇದೆ. ಈಗ ಈ ಕಡೆ 2 ಲೈನ್ ಹೋಗ್ತಾ ಇದೆ, ಅಲ್ಲಿ ಬ್ಲಾಕ್ ಆಗ್ತಾ ಇದೆ. ಈಗ ಕಾಪಿ ಕಾರ್ಡ್ನಿಂದ ಒಂದು ಲೈನಲ್ಲಿ ಬಂದರೆ ಪುನಃ ಸುಲಭ ಆಗ್ತದೆ. ಇಲ್ಲಂದರೆ ಇದು ಪುನಃ ಇದು ಈಗ ಇನ್ನೊಂದು 25 ದಿವಸ ಆದರೂ ಅದನ್ನು ಮಾಡಿಕೊಡಿ. ಯಾಕಂದರೆ ಇಲ್ಲಿ 2 ಕಡೆಯಿಂದ ಒಂದು ಲೈನಲ್ಲಿ ಹೋಗುವಾಗ ಅಷ್ಟು ಜನಸಂಖ್ಯೆ ಇರುವಾಗ, ಅಷ್ಟು ವಾಹನ ಬರುವಾಗ ಪ್ರತಿ ದಿವಸ ಬ್ಲಾಕ್. ಅದನ್ನು ತಡೆ ಹಿಡಿದು ಒಂದೇ ಕಡೆಯಿಂದ ಕಾಪಿ ಕಾರ್ಡಿಂದ ತಿರುಗಿಸಿ ಬಂದು ಈ ಕಡೆ ಬರಲಿಕ್ಕೆ ಹೋಗುವಾಗ ಮಾಡಿ. ಇದು ಪ್ರತಿ ಸಲ ಹೇಳುವಂಥದ್ದು. ಹಲವಾರು ಬಾರಿ ಪೇಪರಲ್ಲಿ ಬಂದಿದೆ ಇದರ ಬಗ್ಗೆ. ನೀವು ಯಾಕೆ 2ನೇಲಿ ಏನು ಮಾಡಿದಿರ ಅಂತ ಹೇಳೋ ವಿಚಾರದಲ್ಲಿ ನಮಗೆ ಯಾರಿಗೂ ಗೊತ್ತಿಲ್ಲ. ಅದು ಅಂದರೆ ಅದು ಒಳ್ಳೆಯ ವಿಚಾರ ಸರ್, ಅಲ್ಲಿ ಕೈಗೊಂಡಿದ್ದಾರೆ. ಮತ್ತು ಅದು ಇವತ್ತು ಕೂಡ ಮೊನ್ನೆಯೂ ಕೂಡ ಆ ಪ್ರಸ್ತಾಪ ಬಂದಿತ್ತು. ಅದನ್ನು ಹಿರಿಯ ಅಧಿಕಾರಿಗಳು ಮೀಟಿಂಗ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅದು ಸರಿ ಆಗ್ತದೆ. ಹೌದು, ಒಂದೇ ಕಡೆ ಹೋಗ್ಬೇಕಂತಿದೆ. ಅಲ್ಲಿ ಟ್ರಾಫಿಕ್ ಜಾಮ್ ಜಾಸ್ತಿ ಇದೆ ಅಲ್ವಾ. ಮತ್ತು ನಮ್ಮದು ಇಲ್ಲಿ ಕ್ರೈಮ್ ಪೊಲೀಸ್ ಸ್ಟೇಷನ್, ಅದು ಟ್ರಾಫಿಕ್ನವ್ರಿಗೆ ಸಂಬಂಧಪಟ್ಟದ್ದು. ಟ್ರಾಫಿಕ್ನವ್ರು ಯಾರಾದರೂ ಇದ್ದರೆ ಉತ್ತರ ಕೊಡ್ಬೋದಿತ್ತು ಅದಕ್ಕೆ. ಈ ಒಂದು ನಮ್ಮ ನಗರಸಭೆಯ ಒಂದು ಸಾಮಾನ್ಯ ಸಭೆಯಲ್ಲಿ ಈ ಬಂದಂಥ ಈಗ ದಿನಕರ್ ಉಲ್ಲಾಲ್ ಅವರು ಹೇಳಿದಂಥ ಮಾಹಿತಿಯನ್ನು ತಮ್ಮ ಹತ್ತಿರದ ಇಲಾಖೆ ಅಲ್ವಾ, ಬ್ರದರ್ ಅಲ್ವಾ, ಅವರಿಗೆ ಇಂಥ ಒಂದು ಮಾಹಿತಿ ಇದೆ ಅಂತ ಹೇಳಿ ಅವರ ಖಂಡಿತವಾಗ್ಲಿ ಅದನ್ನು ಮೇಲಾಧಿಕಾರಿಯವರಿಗೆ ನಾವು ತಿಳಿಸ್ತೀವಿ ಸರ್. ಅದನ್ನ ಹೇಳಿದೆ, ತಮಗೆ ಮಾಹಿತಿ ಕೊಡ್ತೀವಿ. ಈಗ ಉರುಸಿಗೆ ಹೋಗುವವರು ಇವರು ಹೇಳಿದಾಗೆ, ದಿನಕರ್ ಸರ್ ಹೇಳಿದಾಗೆ ನಾವು ಆಲ್ಟರ್ನೇಟಿವ್ ಆಗಿ ಒಳಪೇಟೆಯಿಂದ ಹೋಗ್ತಾರೆ. ಹಾಗಾಗಿ ಆ ವೆಹಿಕಲ್ಸ್ ರೋಡಲ್ಲೇ ನಿಲ್ಲಿಸ್ತಾರೆ. ದೊಡ್ಡ ದೊಡ್ಡ ಕಾರು ಅದು ಇದು ತಂದು ಪರ್ಚೇಸಿಂಗ್ ಹೋಗುವಾಗ, ಬದಿ ಅಂಗಡಿ ಪರ್ಚೇಸಿಂಗ್ ಹೋಗುವ ಮಿಡ್ಲಲ್ಲೇ ನಿಲ್ಲಿಸ್ತಾರೆ. ಹಾಗಾಗಿ ಅದು ಟ್ರಾಫಿಕ್ಕಿಗೆ, ನೀವು ಹೇಳಿದಾಗೆ ಟ್ರಾಫಿಕ್ಕಿಗೆ ಸಂಬಂಧಪಟ್ಟದ್ದು. ಅದನ್ನೊಂದು ನೀವು ಇವರು ಐವರು ಹೇಳಿದಾಗೆ ಒಂದು ಏನಾದರೂ ಅದಕ್ಕೊಂದು ಅವರಿಗೆ ಮೆಸೇಜ್ ಕೊಟ್ಟು ಅದಕ್ಕೊಂದು ಪರಿಹಾರ ಒಂದು, ಅಂದರೆ ನಮಗೆ ಮುಂದಿನ ದಿನ ಅಲ್ಲ, ನಮಗೆ ಈ ಟೈಮಲ್ಲಿ ಆಗಬೇಕು. ಯಾಕಂದರೆ ಆಲ್ಟರ್ನೇಟಿವ್ ಆಗಿ ಮೇನ್ ರೋಡಲ್ಲಿ ಹೋಗುವವರು ನಮ್ಮ ಒಳಪೇಟೆಯಿಂದಾಗಿ, ನಮ್ಮ ಈ ಸೈಡ್ ಅಕ್ಕರಕೆರೆಯಿಂದಾಗಿ ಹೋಗ್ತಾರೆ ಮಸೀದಿಗೆ, ಇದಕ್ಕೆ ದರ್ಗಕ್ಕೆ. ಅಂದರೆ ಗಾಡಿಯಲ್ಲಿ ಗದ್ದೆಯಲ್ಲಿ ಪಾರ್ಕ್ ಮಾಡಿ ಈ ಕಡೆಯಿಂದ ಹೋಗ್ತಾರೆ. ಅದಕ್ಕೆ ಈ ಟೈಮಲ್ಲಿ ನಮಗೆ ಒಂದು ಪರಿಹಾರ ಪಾರ್ಕಿಂಗ್ ಮಾಡ್ತಾರಂತಲ್ಲ, ಅದಲ್ವಾ? ಇನ್ನೊಂದು ಮತ್ತೆ ನಮ್ಮ ಅಕ್ಕರಕೆರೆಯಲ್ಲಿ ಇಲ್ಲಿ ಸಾಗರ್ನವರೊಂದು ಗ್ರೌಂಡ್ ಇದೆ, ಬಂಡಾರಿ ಗ್ರೌಂಡ್ ಅಲ್ಲ, ಬಂಡಾರಿಯವರದಲ್ಲ, ಇನ್ನೊಂದು. ಅಲ್ಲಿ ರಾತ್ರಿ ಟೈಮು ಮಕ್ಕಳದೆಲ್ಲ ಗುಂಪಾಗಿ ಸಿಗರೇಟ್ ಹಚ್ಚೋದು ಮತ್ತು ಬೆಳಕು ತರೋದು, ಅಲ್ಲಿ ಅಕ್ಕಪಕ್ಕದ ಮನೆಯವರಿಗೆಲ್ಲ ತುಂಬ ಪ್ರಾಬ್ಲಮ್ ಆಗ್ತಾ ಉಂಟು. ಹಾಗೆ ಅವರು ಹೋಗಿ ಬರೆದು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ನನ್ನ ಹತ್ರ. ಅದರಲ್ಲಿ ಏನು ಚೇಂಜಸ್ ಕಾಣ್ತಿಲ್ಲ. ಡೈಲಿಯಲ್ಲಿ ಈ ಸಿಗರೇಟ್ ಇದು ಹೊಗೆ ಹೋಗೋದು ಮತ್ತು ಒಂಥರ ಮ್ಯಾಚ್ ಬಾಕ್ಸಲ್ಲೆಲ್ಲ ಹೀಗೆ ಲೈಟ್ ತರೋದು ಆ ಥರ ಎಲ್ಲ ಮಾಡ್ತಾ ಇದ್ದಾರೆ.
ಅದಕ್ಕೆ ಏನಾದರೂ ಒಂದು ಪರಿಹಾರ ಮಾಡಿ. ಹಾಗಾಗಿ ಹೊರಗಿನ ಕಡೆಯಿಂದ ಅವರು ಬರ್ತಾ ಇದ್ದಾರೆ. ಅದು ಈಗ ಟ್ರಾಫಿಕಲ್ಲಿ ಅವರು ನಿಯಮ ಪಾಲನೆ ಮಾಡಬೇಕು, ಎಲ್ಲಿ ಸಂಚಾರಕ್ಕೆ ಅವಕಾಶ ಇದೆ, ಎಲ್ಲಿ ನಿಲ್ಲಿಸಬೇಕು. ಈಗ ಪ್ರೆಸೆಂಟ್ ಅದನ್ನು ನಾನು ಮೇಲಾಗಿ ಈಗ ಒಂದು 4 days ಇಂದ ಅಲ್ಲಿ ಲೈಟ್ ಎಲ್ಲ ಹಾಕಿ ಬೆಳಕು. ಇದು 4 days ಇದು ಮೊದಲಿದು ವಿಷಯ ನಾನು ಹೇಳುದು, ಈಗದಲ್ಲ. ಈಗ 4 days ಇಂದ ಅಲ್ಲಿ ಇದು ಅಲ್ಲ, ಈಗ ಅಲ್ಲಿ ಪಾಯಿಂಟ್ ಡ್ಯೂಟಿ ಹಾಕಿದ್ದಾರೆ. ಅಲ್ಲಿ ನಮ್ಮ ಟ್ರಾಫಿಕ್ನವರು ಪಾಯಿಂಟ್ ಡ್ಯೂಟಿಯಲ್ಲಿ ಇದ್ದಾರೆ ಈಗ. ಬಟ್ ಅದನ್ನು ನಾನು ಇದು ಒಂದು 10 days ಮೊದಲಿದು. ಖಂಡಿತ ಮೇಡಮ್, ಅಲ್ಲಿ ಅದನ್ನು ಕೂಡ ನಾನು ಗಮನಕ್ಕೆ ತರ್ತೀನಿ, ಮತ್ತೆ ತಮಗೂ ಕೂಡ ಮಾಹಿತಿಯನ್ನು ಕೊಡ್ತೀವಿ ನಾವು. ಜೊತೆಗೆ ಇನ್ನೊಂದು ಅಂತ ಹೇಳಿದರೆ, ಅಲ್ಲಿ ನೀವು ಹೇಳಿದ್ರಿ ಲೋಕಲಲ್ಲಿ ಸಿಗರೇಟ್ ಸೇರ್ತಾರೆ ಅಂಥದ್ದೆಲ್ಲ ಆಗ್ತದಂತ. ಈಗ ನಮ್ಮ ಇಲ್ಲಿ ಉಳ್ಳಾಳದಲ್ಲಿ ಪ್ರೆಸೆಂಟ್ ಆಗಿ ನಮ್ಮ 20 ಈ ಗ್ರಾಮದಲ್ಲಿ ಎಲ್ಲ ಎಲ್ಲಿಯೆಲ್ಲ ಅಂಥ ಘಟನೆಗಳು ನಡೀತದೆ, ಆ ಬಗ್ಗೆ ಮಾದಕ ವಸ್ತುಗಳ ಬಗ್ಗೆ ತೀವ್ರವಾಗಿ ನಾವು ಎಲ್ಲ ಕಡೆ ಕೂಡ ಅವೇರ್ನೆಸ್ ಮಾಡಿದ್ದೀವಿ, ತಾವು ನೋಡಿದ್ದೀರಿ. ಜೊತೆಗೆ ಸ್ಟೂಡೆಂಟ್ಸಿಂದ ಹಿಡಿದು ಪ್ರತಿಯೊಂದು ಕಡೆ ಅವೇರ್ನೆಸಸ್ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಅಂಥ ಬಗ್ಗೆಯೂ ಕೂಡ ನಮ್ಮಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ. ಒಂದು ಗ್ರೂಪ್ ಇತ್ತು ಸರ್, ಉಳ್ಳಾಳ ಬೀಟ್ ಅಂತೇಳಿ. ಇಲ್ಲ, ಅದನ್ನೇ ನಮ್ಮನ್ನು ಕರೀತಿದ್ರು ಕೌನ್ಸಿಲರ್ನವರನ್ನೆಲ್ಲ. ಇಲ್ಲ ಮೇಡಮ್, ಅದನ್ನೇ ಹೇಳ್ತಾ ಇದ್ದೀನಿ ಈಗ. ಅದನ್ನೇ ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಮೇಡಮ್. ಈಗಿಲ್ಲ ಅಲ್ಲ? ಹೌದು. ಮೊದಲು ನಮಗೆ ಅವರು ವಾರ್ಡಿಗೆ ಬರುವಾಗ ಸಹ ನಮ್ಗೆ ಒಂದು ಮೆಸೇಜ್ ಕೊಡ್ತಿದ್ರು. ಇಲ್ಲ ಮೇಡಮ್, ನಿಮ್ಮ ಗ್ರಾಮದಲ್ಲಿ ಈಗ ನಮ್ಮ ಸ್ಟೇಷನಲ್ಲಿ ಪ್ರತಿಯೊಂದು ಕಡೆ ಕೂಡ ನಾವು ಇದು ಮಾಡಿದ್ದೇವೆ, ಬೀಟ್ ಪೊಲೀಸ್ ಅಂತ ಮಾಡಿದ್ದೀವಿ. ಪ್ರತಿ ವಾರ್ಡಲ್ಲಿ ಕೂಡ ಒಬ್ಬೊಬ್ಬರು ಬೀಟ್ ಇದ್ದಾರೆ, ಅದಕ್ಕೊಬ್ಬರು ಮೇಲುಸ್ತುವಾರಿ ASI ಇದ್ದಾರೆ, ಅದರ ಮೇಲೆ ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ, ಅದರ ಮೇಲೆ ಇನ್ಸ್ಪೆಕ್ಟರ್ ಇರ್ತಾರೆ. ತಮ್ಮ ಗ್ರಾಮದಲ್ಲಿ ಇಲ್ಲಿ ಉಳ್ಳಾಳದಲ್ಲಿ ಎಷ್ಟು ಗ್ರಾಮಗಳಿದೆ, ಪ್ರತಿ ವಾರ್ಡಲ್ಲಿ ಕೂಡ ಒಬ್ಬೊಬ್ಬರು ಬೀಟ್ ಪೊಲೀಸ್ ಇದ್ದಾರೆ, ಅವರಿಗೆ ಒಂದೇ ಗ್ರಾಮವನ್ನು ಕೊಟ್ಟಿದೆ. ಅದನ್ನು ಕೂಡ ತಮಗೆ ಮುಂದಿನ ದಿನಗಳಲ್ಲಿ ನಮ್ಮಲ್ಲಿ ಬೀಟ್ ಆಗುವಾಗ, ಮೀಟಿಂಗ್ ಆಗುವಾಗ ತಮಗೆ ಮಾಹಿತಿ ಕೊಡಲಿಕ್ಕೆ ನಾನು ಹೇಳ್ತೀನಿ. ತಾವು ಕೂಡ ಭಾಗಿಯಾಗಿ, ಮತ್ತು ನಮ್ಮ ಪೊಲೀಸ್ನವರೇ ಅಲ್ಲಿ ಬಂದು ಬೀಟ್ ಮೀಟಿಂಗ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ತಮ್ಮ ಬಗ್ಗೆ ಮಾಹಿತಿಯನ್ನು ನಾನು ಕೊಡ್ತೀನಿ. ಧನ್ಯವಾದ. ಧನ್ಯವಾದ ಸರ್, ಥ್ಯಾಂಕ್ ಯು ಸರ್. ಉಳ್ಳಾಲ ನಗರಸಭೆಯ ಅಧ್ಯಕ್ಷರು ಹಾಗೂ ಪೌರಾಯುಕ್ತರು ಹಾಗೂ ಕಾರ್ಯ ಸಮಿತಿಯ ಅಧ್ಯಕ್ಷರು ಹಾಗೂ ಎಲ್ಲ ಗೌರವಾನ್ವಿತ ಸದಸ್ಯರು, ಮೆಸ್ಕಾಮ್ಗೆ ಸಂಬಂಧಪಟ್ಟಂತೆ ಯಾವುದೇ ಇದ್ದರೆ ಮಾಹಿತಿಯನ್ನು ಕೊಡಲಿಕ್ಕೆ. ಮನೆ ಅಧ್ಯಕ್ಷರೇ, ಟೆಲಿಕಾಂ ಸಿಸ್ಟಮ್ನಲ್ಲಿ ನಂಬರ್ 466233 ಅಂತೇಳಿ, ಇದು ಮೆಸ್ಕಾಮ್ಗೆ ಸಂಬಂಧಪಟ್ಟದ್ದು. ಈ ನಂಬರ್ 30 ವರ್ಷದಿಂದ ನಡೀತಾ ಇದೆ. ಆದರೆ ಈ ನಂಬರನ್ನು ತಿರುಗಿಸಿ ಸಾಕಾಗಿ ಯಾವ ಸದಸ್ಯರಿಗೂ ಯಾವ ಪಬ್ಲಿಕ್ನವರಿಗೂ ಈ ನಂಬರ್ ಸಿಗ್ತಾ ಇಲ್ಲ. ಇದಕ್ಕೆ ಏನು ಪರಿಹಾರ ಅಂತ ಹೇಳಿದರೆ ಯಾವ ಪರಿಹಾರ ಕೂಡ ನೀವು ಕೊಡೋದಿಲ್ಲ. ಇದಕ್ಕೆ ಏನು ಸಂದೇಹ, 1912ಗೆ ಮಾಡಿದರೆ ಅಲ್ಲಿ ಕೂಡ ಬ್ಯುಸಿ. ಮೊನ್ನೆ ಈ ಒಂದು ಮಳೆ ಬಂತು, ಎಲ್ಲ ಕಡೆಯಲ್ಲಿ ಕರೆಂಟ್ ಹೋಯಿತು. ಒಂದು ಕಡೆಯಿಂದ ಫೋನ್ ಮಾಡಿದರೆ ಯಾರಿಗೂ ಸಿಗೋದಿಲ್ಲ. ಯಾರಿಗೆ ಫೋನ್ ಮಾಡಿ ಹೇಗೆ ಇದನ್ನು ನೀವು ಇದನ್ನು ಸುಧಾರಿಸ್ತೀರಿ? ಯಾಕಂದರೆ ಇನ್ನು ಮಳೆಗಾಲ ಬರುವಾಗ ಎಲ್ಲ ಇದಕ್ಕೆ ನಮಗೆ ಬಯಲಿಕ್ಕೆ ಸಾಕಂದರೆ ಇಡೀ ಈ ಸಮಸ್ಯೆಯನ್ನು ನೀವು ಹೇಗೆ ಸುಧಾರಿಸ್ತೀರಿ? ಈಗ ನಮ್ಮ ಸಹಾಯವಾಣಿ ಏನಿದೆ 1912 ಕೆಪಾಸಿಟಿ ಇದ್ದಿದ್ದು, ಈಗ ಇಮಿಡಿಯೇಟ್ ಅದನ್ನು ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ, ಕೆಪಾಸಿಟಿ ಜಾಸ್ತಿ ಮಾಡ್ತಾ ಇದ್ದಾರೆ. ಒಂದು ಇನ್ನೊಂದು 2466 233 ತಾವು ಹೇಳಿದರೆ ಅದು ತುಂಬ ಹಲವಾರು ವರ್ಷಗಳಿಂದ ಇದೆ. ಅದರೊಟ್ಟಿಗೆ ಇನ್ನೊಂದು ನಂಬರನ್ನು ನಾವು ಆ್ಯಡ್ ಮಾಡಿದ್ದೀವಿ, 2466133 ಅಂತ, 2 ಲ್ಯಾಂಡ್ಲೈನ್. ನಮಗೆ ತಾವು ಹೇಳಿದಾಗ ಏನಾಗುತ್ತೆ, ಸೊ ಗುಡಿ ಅಲ್ಲ, ಈಗ 1912 ಅಲ್ಲ, ಈ 1912 ಈಗ ಒನ್ ಕೆಪಾಸಿಟಿ ಜಾಸ್ತಿ ಮಾಡ್ತಾರೆ. ಕಂಜೆಸ್ಟೆಡ್ ಅಷ್ಟೇ ತಾವು ಕೇಳುವ ಕಂಜೆಸ್ಟೆಡ್ ಅಂತ. ಹೌದು, ಈ ಕಂಜೆಸ್ಟೆಡ್ ಅಂದರೆ ಆಯ್ತು. ಈಗ ಕಂಜೆಸ್ಟೆಡ್, ಈಗ ತಾವು ಹೇಳಿದಾಗೆ ಕಂಜೆಸ್ಟೆಡ್ ಅಂತ ಯಾವಾಗ ಬರೋದು ಅಂತ ಹೇಳಿದರೆ, ಅಟ್ ಎ ಟೈಮ್ ತುಂಬ ಕಾಲ್ಸ್ ಬಂದಾಗ ಅಲ್ಲಿ ತೆಗಿಲಿಕ್ಕೆ ಆಗದೆ ಇರುವ ಕಂಜೆಸ್ಟ್ ಅಂತ ಬರ್ತದೆ. ಅದು ಈ ಕೆಪಾಸಿಟಿಯನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಲೈನ್ಸ್. ಅಲ್ಲ 24/7 ಇದೆ, ಇದು 24/7 ಇದೆ. ಈಗ ಮೊನ್ನೆ ಸದಸ್ಯರು ಹೇಳುವಾಗ ಏನಂದರೆ, ಎಟ್ ಎ ಟೈಮ್ ಮಳೆ ಬಂದಾಗ ಏನಾಗುತ್ತೆ, ಒಂದೇ ಸಾರಿ ತುಂಬ ಕರೆಗಳು ಬರ್ತವೆ, ಈ ಥರ ಓವರ್ಲೋಡ್ ಆಗ್ತಾಯಿದೆ. ಅದಕ್ಕೆ ಕೆಪಾಸಿಟಿಯನ್ನು ಎನ್ಹಾನ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಅದನ್ನು ನಾನು ಹೇಳ್ತಾ ಇರೋದು. ಈಗ ಸದ್ಯದಲ್ಲಿ ಈಗ ಒಂದಿತ್ತು, ಈಗ ಮಾನ್ಸೂನಿಗೆ ನಾವು ಇನ್ನೂ 2 ಎಕ್ಸ್ಟ್ರಾ ಪ್ರತಿ ವರ್ಷ ಏನು ಮಾಡ್ತಾ ಇದ್ದೀವಿ ಅದೇ ಥರ. ಅದೀಗ ಮೋಸ್ಟ್ಲಿ ನಾಳೆಯಿಂದ ಕೊಡಲಿಕ್ಕೆ. ಕಮ್ಯುನಿಕೇಷನ್ ಒಂದು ಇಂಪಾರ್ಟೆಂಟ್ ಸರ್. ನಮಗೆ ಜನರು ಬೈತಾ ಇದ್ದಾರೆ ಕರೆಂಟ್ ಇಲ್ಲ ಅಂತೇಳಿ. ಏನು ಮಾಡಿ ನಾವು ನಿಮ್ಗೆ ಕಾಲ್ ಮಾಡಿದೆಯಲ್ಲ, ಅದನ್ನು ಜಾಸ್ತಿ ಮಾಡಲಿಕ್ಕೆ ಅವರು. ಅಲ್ಲ ಸರ್, ನೋಡಿ, ನೀವು ಮಾನ್ಸೂನ್ ಟೀಮ್ ಅಂತ ಮಾಡ್ತೀರಿ ಪ್ರತಿ ವರ್ಷ. ಹೌದು, ಅದು ನಮಗೆ ವಿಚಾರ ಅಲ್ಲ. ನೀವು ಮಾನ್ಸೂನ್ ಟೀಮಲ್ಲಿ ಎಷ್ಟು ಗಾಡಿ ಬೇಕಾದರೆ ಜಾಸ್ತಿ ಮಾಡಿ, ನಮಗೇನು ಅದರಲ್ಲಿ ಪ್ರಯೋಜನ ಇಲ್ಲ. ಏಕೆಂದರೆ ಇಲ್ಲಿಯ ಉಳ್ಳಾಲದ ಜನರು ಏನು, ಅಲ್ಲಿ ನಾಯಿ ಸತ್ರು ಕೌನ್ಸಿಲರ್,
ಅಲ್ಲಿ ಕರೆಂಟ್ ಹೋದರೂ ಕೌನ್ಸಿಲರ್, ಅಲ್ಲಿ ಹಾವು ಬಂದರೂ ಕೌನ್ಸಿಲರ್, ಪ್ರತಿಯೊಂದಕ್ಕೆ ಕೌನ್ಸಿಲರ್ಗೆ ಡಿಪೆಂಡ್ ಆಗಿರೋದು. ಆದ ಕಾರಣ ನಿಮಗೆ ಸಂಬಳ ಕೊಡೋದು ನಾವಲ್ಲ, ನಗರಸಭೆಯವರಲ್ಲ, ನಿಮ್ಮದು ಖಾಸಗಿ, ಅದು ಬೇರೆಯೇ. ಆದರೆ ನಾವೊಬ್ಬ ಜನಪ್ರತಿನಿಧಿ ಎಂಬ ಒಂದು ವಿಚಾರ ಇಟ್ಕೊಂಡವರು ನಮಗೆ ಕಾಲ್ ಮಾಡ್ತಾರೆ. ನಾವು ಅವರು ಯಾವ ನಂಬರ್ಗೆ ಕಾಲ್ ಮಾಡ್ತಾರೆ ಅದೇ ನಂಬರ್ಗೆ ನಾವು ಕೂಡ ಕಾಲ್ ಮಾಡೋದು. ಆದರೆ ರಾತ್ರಿ 10 ಗಂಟೆ ನಂತರ ನಿಮಗೆ ಕಾಲ್ ಮಾಡಲಿಕ್ಕೂ ನಮಗೂ ಕೂಡ ಬೇಸರ ಆಗ್ತದೆ, ನೀವು ಅಧಿಕಾರಿಗಳು ನಿಮಗೆ ಎಲ್ಲಿ ಡಿಸ್ಟರ್ಬ್ ಆಗ್ತದೆ ಅಂತ. ಆದರೆ ನಾವು ಇನ್ಬಾಕ್ಸಲ್ಲಿ ಏನಾದರೂ ಒಂದು ಟೈಪ್ ಮೆಸೇಜ್ ಮಾಡಿದರೆ ಅದಕ್ಕಾದರೂ ನೀವು ರೆಸ್ಪಾನ್ಸ್ ಮಾಡಿ. ಮೊನ್ನೆ ಮಳೆ ಬಂದು ಸಣ್ಣ ಫಾಲ್ಟ್, ಅದು ಪಾಂಡರಾಜ ಬಲ್ಲಾಲ್ ಇನ್ಸ್ಟಿಟ್ಯೂಷನ್ ಉಂಟಲ್ಲ, ಅಲ್ಲಿ ವೈರಿಗೆ ಒಂದು ಗೆಲ್ಲು ಬಿತ್ತು. ಅದು ವೈರ್ ಟಚ್ ಆಗಿ ಟ್ರಾನ್ಸ್ಫಾರ್ಮರ್ TC ಇಂದಲ್ಲಿ ಫೀಸ್ ಹಾರಿತ್ತು. ಖಾಲಿ ಆ ಗೆಲ್ಲು ತೆಗೆದು ಫೀಸ್ ಹಾಕಿದರೆ ಕರೆಂಟ್ ಬರ್ತಿತ್ತು. ನಾನು ಎಷ್ಟೆಲ್ಲ ನಿಮ್ಮ ಹೆಲ್ಪ್ಲೈನು, ಲ್ಯಾಂಡ್ಲೈನು ಎಲ್ಲ ಫೋನ್ ಮಾಡಿದೆ. ಕೊನೆಗೆ ನಿಮಗೆ ಇನ್ಬಾಕ್ಸಲ್ಲಿ ಮೆಸೇಜ್ ಕಳಿಸಿದೆ, ರಾಜೇಶ್ ಸರ್ಗೆ ಮೆಸೇಜ್ ಕಳಿಸಿದೆ. ಇವರು 1 ಗಂಟೆವರೆಗೆ ಬರಲಿಲ್ಲ ಸರ್. 1 ಗಂಟೆಗೆ ಬಂದು ಆ ಫೀಸ್ ಹಾಕಿದ್ದು. ಅಲ್ಲಿ ನಮ್ಮ ಮನೆ ಹತ್ತಿರ ಒಂದು ಮದುವೆ, ಪಾಪ ಅವತ್ತು ಅವರು ಬಂದ ಕಷ್ಟ ಉಂಟಲ್ಲ ಸರ್. ಕೊನೆಗೆ ಜನರೇಟರ್ ತರಿಸಿದ್ದು ನಾವು ಅಲ್ಲಿಗೆ. ಸಣ್ಣ ಫಾಲ್ಟ್ ಸರ್, ಸಣ್ಣ ಫಾಲ್ಟ್. ಯಾರು ಫೋನ್ ತೆಗೆದ, ಕೊನೆಗೆ ನಿಮ್ಮ ಲೈನ್ ಮ್ಯಾನ್ 100 ಕಾಲ್ ಮಾಡಿ 101ನೇ ಕಾಲ್ ತೆಗೆದವ. ಅವರಿಗೆ ಕಾಲ್ ತೆಗೆಯುವ ರೈಟ್ಸ್ ಉಂಟಾ ಇಲ್ಲ ಗೊತ್ತಿಲ್ಲ. ಬಟ್ ನಾನೊಬ್ಬ ಜನಪ್ರತಿನಿಧಿಯಾಗಿ ನಾನು ಅಷ್ಟು ಮಾಡಿದ್ರೆ 12 ಗಂಟೆವರೆಗೆ ನಾನು ದಾರಿಯಲ್ಲೇ ಇದ್ದೆ, ಪಾಂಡರಾಜ ಬಲ್ಲಾಲ್ ಗೇಟ್ ಹತ್ರ. ನನಗೆ ಅಲ್ಲಿ ಮೇಲೆ ಹತ್ತಲಿಕ್ಕೆ ಏನು ವ್ಯವಸ್ಥೆ ಇಲ್ಲ, ಇಲ್ಲದ್ರೆ ನಾನಾದರೂ ತೆಗೆದು ಹಾಕ್ತಿದ್ದೆ, ಯಾರಾದರೂ ಎಲೆಕ್ಟ್ರಿಷಿಯನ್ ಹತ್ರ ಫೀಸ್ ಹಾಕಿಸಿದೆ. ಅಷ್ಟು ನಾವು ಇಷ್ಟೇ ಹೇಳಿ ಸರ್, ನೀವು ನಾನು ಹೇಳೋದು ಇಷ್ಟೇ, ನಮಗೆ ರೆಸ್ಪಾನ್ಸ್ ಆಗಬೇಕು. ಅಲ್ಲ ಖಂಡಿತ ಯಾಕಂದ್ರೆ ವಿಚಾರ ನನ್ನ ಗಮನಕ್ಕೆ ಬಂತು. ಈಗ ನೀವು ಹೇಳಿದ್ರಿ ಅದು ಕೂಡಲೇ ಅವರಲ್ಲಿ ಬಂದಿಲ್ಲ ಅಂತೇಳಿ. ಈಗ ಮೊನ್ನೆ ಆಗಿರುವ ಏನು ಸಿಡಿಲು, ಜೋರಾದ ಸಿಡಿಲು ಮಳೆ ಎಲ್ಲ ಬಂದಾಗ ತಮಗೆ ಗೊತ್ತಿರ್ಬೋದು, ತಮ್ಮ ಪಕ್ಕದ ಇನ್ಲ್ಯಾಂಡ್ ಇಂಪಾಲ ಇವರದ್ದು ಫ್ಲ್ಯಾಟಲ್ಲಿ ಟ್ರಾನ್ಸ್ಫಾರ್ಮರು ಸ್ಪಾರ್ಕ್ ಆಯಿತು, ಫ್ಲ್ಯಾಶ್ ಆಗಿ ಬೆಂಕಿ ಹತ್ಕೊಂಡ್ಬಿಟ್ಟು. ಅವಾಗ ಅವರು ಎಮರ್ಜೆನ್ಸಿ ಎಲ್ಲಿದೆ ಫಸ್ಟು ಅಂತ ಇದಕ್ಕೆ ಹೋಗ್ತಾರೆ ಜೀಪ್ ಸಾಮಾನ್ಯವಾಗಿ. ಮತ್ತು ಇನ್ನೊಂದು, ಈಗ ಅಲ್ಲಿ ಗೆಲ್ಬಿದ್ದಿದೆ ಅಂತ ಯಾರು ದಯವಿಟ್ಟು ನೀವು ಏಕಾಏಕಿ ಅದನ್ನು ತೆಗಿಲಿಕ್ಕೆ ಹೋಗುವಂಥ ಯಾವುದೇ ಪ್ರಯತ್ನಗಳನ್ನು ದಯವಿಟ್ಟು ಮಾಡಬೇಡಿ. ನಮ್ಮ ಇಲಾಖೆಯವರು ಅಥರೈಸ್ಡ್ ಅವರು ಬರೋವರೆಗೂ ಯಾವುದೇ ಒಂದು ಲೈನನ್ನು ಮುಟ್ಲಿಕ್ಕೆ ದಯವಿಟ್ಟು, ಯಾಕೆಂದರೆ ಅಲ್ಲಿ ಹೆಲ್ಪ್ಲೆಸ್ ಎಲ್ಲರೂ. ನೋಡಿ, ನೀವು ಯಾವ ವಿಷಯ ಹೇಳಿದ್ರಿ, ಅದು ಬಿಡಿ, ಖಾಸಗಿ ಸಮ್ಮರ್ಸಂಡ್ ಅದರ ಈ ಕಡೆ ಬರುವಾಗ ಫುಲ್ ಏರಿಯಾದಲ್ಲಿ ಸಮಸ್ಯೆ ಆಗಿದೆ, ವೈರ್ ಕಟ್ ಆಗಿರ್ಬೋದು, ಗೆಲ್ಲು ಬಿದ್ದಿರ್ಬೋದು, ಮರ ಬಿದ್ದಿರೋದು, ಅಂಥ ಏರಿಯಾದನ್ನು ಕಟ್ ಆಫ್ ಮಾಡ್ತಾರೆ. ಬಾಕಿ ಉಳಿದ ಏರಿಯಾಕ್ಕೆ ಕರೆಂಟನ್ನು ಕೊಡ್ತಾರೆ. ಈ ಥರ ಏನು ಮಾಡ್ತಾರೆ, ಎಲ್ಲ ಲೈನ್ಗಳನ್ನು ಉಳ್ಳಾಲದಲ್ಲಿ ಎಲ್ಲ ಎಲ್ಲೆಲ್ಲಿ ಸಮಸ್ಯೆ ಇದೆ, ಡೇಂಜರ್ ಇದೆ, ಅದನ್ನೆಲ್ಲ ಐಸೋಲೇಟ್ ಮಾಡುವಂಥದ್ದು ಫಸ್ಟ್ ಕೆಲಸ ಅವ್ರದ್ದು. ಅದಾದ ನಂತರ ಒಂದೊಂದೇ ಕಂಪ್ಲೇಂಟನ್ನು ಅಟೆಂಡ್ ಮಾಡಿಕೊಂಡು ಬರುವಂಥದ್ದು. ದಯವಿಟ್ಟು ಇದು ಎಲೆಕ್ಟ್ರಿಕಲ್ ಸಿಸ್ಟಮ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಸಾರ್ವಜನಿಕರಾಗಲಿ ಯಾರಾಗಲಿ ಅದನ್ನು ನಾವು ಇಷ್ಟೇ ಹೇಳೋದು, ನಮ್ಮ ಸದಸ್ಯರಿಗೆ ಒಳ್ಳೆ ರೆಸ್ಪಾನ್ಸ್ ಸಿಗುವಾಗೆ ಏನಾದರೂ ನಿಮ್ಮಲ್ಲಿ ವ್ಯವಸ್ಥೆ ಉಂಟು ಅದು ಮಾಡಿ. ನೀವು ಟೆಕ್ಸ್ಟ್ ಮೆಸೇಜ್ ಮಾಡ್ತೀರಿ, ಎಲ್ಲರೂ ನಮಗೆ ಮಾತಾಡ್ತಾರೆ, ಮೆಸೇಜ್ ಮಾಡ್ತಾರೆ, ನಾವು ಅದಕ್ಕೆ ಪೂರಕವಾಗಿ ಸ್ಪಂದನೆಯನ್ನು ಕೊಡ್ತಾ ಇದ್ದೀವಿ. ಸ್ಪಂದನೆ ಮಾಡಿ ಅಷ್ಟೇ. ಇನ್ನು ಕರೆಂಟ್ ಜಾಸ್ತಿ ಹೋಗ್ತದೆ, ಅದು ತುಂಬ ಕಷ್ಟ ಆಗ್ತದೆ. ಒಂದು ಎರಡನೇ ವಿಚಾರ, ನನ್ನ ವಾರ್ಡಿಗೆ ಸಂಬಂಧಪಟ್ಟಂತೆ ಕಳೆದ ಮೀಟಿಂಗಲ್ಲಿ ನಾನು ಹೇಳಿದೆ, ಮೊಹಮ್ಮದ್ ಕಂಪೌಂಡ್ ಎಂಬ ಪ್ರದೇಶದಲ್ಲಿ TC ಇತ್ತು, ಈಗ ಆ TC ಇಲ್ಲ ಅಲ್ಲಿ. ಅದರ ವಿಚಾರವಾಗಿ ಏನಾದರೂ ಒಂದು ಇನ್ಸ್ಪೆಕ್ಷನ್ ಮಾಡಿ ಹೇಳಿದೆ, ಸೆಕ್ಷನ್ ಆಫೀಸರ್ ಹೇಳಿದ್ದೇನೆ. ಯಾರು ಕೂಡ ನನಗೆ ಇದು ಫೋನ್ ಮಾಡಲಿಲ್ಲ, ಯಾರು ಬರಲೂ ಇಲ್ಲ. ಇನ್ನು ಮುಂದೆ ಆದರೂ ಸ್ವಲ್ಪ ವಿಚಾರದಲ್ಲಿ ಸ್ವಲ್ಪ ಸೀರಿಯಸ್ ಆಗಿ ತೆಗಿಬೇಕು. ಉಳ್ಳಾಲದಲ್ಲಿ ಉರುಸಾಗ್ತಾ ಉಂಟು, ಎಷ್ಟೋ ಸಲ ಕರೆಂಟ್ ಹೋಗ್ತಾ ಉಂಟು, ಆದರೆ ಅದಕ್ಕೊಂದು ವ್ಯವಸ್ಥೆ ನೀವು ಮಾಡಲಿಲ್ಲ ಇಷ್ಟುವರೆಗೆ. ವ್ಯವಸ್ಥೆ ಮಾಡಲಿಲ್ಲ ಅಲ್ಲ, ಅಲ್ಲಿ ನಮ್ಮ ಸ್ಟಾಫನ್ನು ಡ್ಯೂಟಿಗೆ ಹಾಕಿದ್ದೇವೆ. ತಾವು ಹೇಳಿದಾಗೆ ಈಗೇನು ಕರೆಂಟ್ ಹೋಗಿದೆ ಅಂತ ಹೇಳಿದ್ರಿ, ಅದು ಉಳ್ಳಾಲ ಮಾತ್ರ ಸಮಸ್ಯೆ ಅಲ್ಲ, ಇಡೀ ಮಂಗಳೂರಿಗೆ ಸಮಸ್ಯೆ ಆಗಿದ್ದದು. 110 kV ಮೇಯ್ನ್ ಲೈನ್ ಬರುವಂಥದ್ದು, ಅದರಲ್ಲಿ ಫಾಲ್ಟ್ ಆಗಿರೋದ್ರಿಂದ 2 ದಿನದಲ್ಲಿ ಈಗ ಪ್ರಾಬ್ಲಮ್ ಆಗಿತ್ತು. ಇವತ್ತು ಬೆಳಿಗ್ಗೆ ಸಹ ತಮಗೆ 5 ಗಂಟೆ 5:30 ಅಷ್ಟೊತ್ತಿಗೆ ಇಂಟ್ರಪ್ಷನ್ ಆಯಿತು, ಮತ್ತು 6 ಗಂಟೆಗೆ ಬಂತು. ಇದೆಲ್ಲವೂ ಹೈ ಟೆನ್ಷನ್ ಲೆವೆಲಲ್ಲಿ ಆಗುವಂಥದ್ದು, ಲೋಕಲ್ ಪ್ರಾಬ್ಲಮ್ಗಳಲ್ಲ. ಮತ್ತು ಉರುಸಿಗೆ ಸಂಬಂಧಪಟ್ಟಂತೆ ನಮ್ಮ ಅಲ್ಲಿ ಶರೀಫ್ ನದಾಫ್ ಅಂತ ಲೈನ್ಮೆನ್ ಅಲ್ಲೇ ಇರ್ತಾರೆ, ಮೊಕ್ಕಾಮಿದ್ದಾರೆ. ನಿಮ್ಮ 18ನೇ ತಾರೀಕು ಉರುಸು ಮುಗಿಯುವವರೆಗೂ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿ ಆರ್ಡ್ರನ್ನು ಈಗಾಗಲೇ ನೀಡಲಾಗಿದೆ. ಬೇಕಿದ್ರೆ ನಂಬರನ್ನು ರಾಜೇಶ್ ಅವ್ರ ಕಡೆ ತಮಗೆ ಶೇರ್ ಮಾಡಿಸಿ. ಹೌದು, ಅಲೆಕಲ್ಲದಲ್ಲಿ ಕರೆಂಟ್ ಇರ್ತದೆ, ಆದರೆ ಉಳ್ಳಾಳ ದರ್ಗದಲ್ಲಿ ಕರೆಂಟ್ ಇರುವುದಿಲ್ಲ. ಅದಕ್ಕೆ ಏನು ಹೇಳ್ತೀರಿ ನೀವು? ಅದು ಯಾವಾಗ ಸಪ್ಲೈ ಹೋಗ್ತದೆ, ತ್ವರಿತವಾಗಿ ನಮ್ಮ ಸಿಬ್ಬಂದಿ ಅಲ್ಲೇ ಇರ್ತಾರೆ ದರ್ಗದಲ್ಲಿ. ಸಿಬ್ಬಂದಿ ಜಾಸ್ತಿ ಇರ್ತಾರೆ ಸರ್, ಅದೆಲ್ಲ ನಾವು ಹೇಳೋದು. 1 GB ಇರ್ತದೆ, ನೀವು 1 GB ಇರುವುದು ನೀವು. ಅಲ್ಲ ನೋಡಿ, ಜೀಪ್ಗೆ ನಿಮ್ಗೆ ಅಲ್ಲಿ ದರ್ಗದಲ್ಲಿ ಲೈನ್ ಮೇನೇ ಇರುವಾಗ ಜೀಪ್ ಇದು ಸಮಸ್ಯೆ ಬರೋದಿಲ್ಲ.
ಸರ್ ಅಲ್ಲಿ ನಿನ್ನೆ ರಾತ್ರಿ ಏನಾಗಿದೆ ಅಂತ ನಿಮಗೆ ಗೊತ್ತುಂಟಾ? ನಿನ್ನೆ ರಾತ್ರಿ ಹೊಸ ಮಸೀದಿ ಹತ್ರ ಏನಾಗಿದೆ ಅಂತ ನಿಮಗೆ ಗೊತ್ತುಂಟಾ? ಅದು ಲೋಡ್ ಜಾಸ್ತಿ ಆಗಿ ಸ್ಪಾರ್ಕ್ ಆಗಿ ಅದರದ್ದು ಸೆಕ್ಷನ್ ಹೋಗಿದೆ. ಶರೀಫ್ ಅಂತ ಲೈನ್ಮ್ಯಾನ್ ಇದ್ದರು, ನನಗೆ ಕಾಲ್ ಬಂದಿತ್ತು, ನಾನು ಅವರಲ್ಲಿ ಕಮ್ಯುನಿಕೇಷನ್ ಮಾಡ್ತಾ ಇದ್ದೆ. 2 ಸರಿ ಫ್ಯೂಸ್ ಹೋಗಿದೆ, ಫ್ಯೂಸನ್ನು ಹಾಕಿದ್ದಾರೆ. ಲೋಡ್ ಏಕಾಏಕಿ ಜಾಸ್ತಿ ಆಗೋದು ನಮಗೆ ಗೊತ್ತಿರೋದಿಲ್ಲ. ನಮಗೆ ಕೇಳಿರೋದು 49 ಕಿಲೋವ್ಯಾಟ್ ಅಷ್ಟೇ ಕೇಳಿರುವಂಥದ್ದು. ಅದಕ್ಕಿಂತ ಮೀರಿ ಏಕಾಏಕಿ ಹೋದಾಗ ಫ್ಯೂಸ್ ಹೋಗೋದು ಸಾಮಾನ್ಯ, ಅದು ಸೇಫ್ಟಿಯಾಗಿ. ಅದಕ್ಕೀಗ ಬೇರೆ ಆಲ್ಟರ್ನೇಟಿವನ್ನು ಮಾಡ್ತಾರೆ. ಸರ್, ಉರುಸು 1ರಿಂದ ಸ್ಟಾರ್ಟ್ ಆಗಿ ಇಷ್ಟುವರೆಗೆ ಅಲ್ಲಿ ಕರೆಂಟ್ ಶಾರ್ಟ್ ಆಗ್ತಾ ಉಂಟು. ಅಲ್ಲಿ ಇವತ್ತು ನಿನ್ನೆ ರಾತ್ರಿ ಸಮೇತ ಕರೆಂಟ್ ಶಾರ್ಟ್ ಆಗ್ತಾ ಉಂಟು. ಯಾರಾದ್ರೂ ಹೆಚ್ಚು ಕಮ್ಮಿ ಬಂದ್ರೆ ಯಾರು ಜವಾಬ್ದಾರಿ ಇದಕ್ಕೆ? ಅಲ್ಲಿ ನಮ್ಮ ಸ್ಟಾಫ್ ಇದ್ದಾರೆ, ಅವರು ಹೌದು ಹೆಚ್ಚು ಕಮ್ಮಿ ಸ್ಟಾಫ್ ಇದ್ದಾರೆ, ಹೌದು ಹೆಚ್ಚು ಕಮ್ಮಿ ಬಂದ್ರೆ ಯಾರು? ಅದಕ್ಕೆ ವ್ಯವಸ್ಥೆ ಮಾಡಬೇಕಲ್ಲ. ಅಲ್ಲ, ತಾವು ಕೇಳುವಂಥದ್ದು ಯಾವ ರೀತಿ ವ್ಯವಸ್ಥೆ ಮಾಡಬೇಕಂತ? ಅಲ್ಲ, ವ್ಯವಸ್ಥೆ ಮಾಡ್ಬೇಕಲ್ಲ. ನಿಮಗೆಲ್ಲ ಗೊತ್ತುಂಟಲ್ಲ ಕರೆಂಟ್ ಎಷ್ಟು ಕೊಡಬೇಕು, ಎಷ್ಟು ಕೊಡಬಾರ್ದು, ಯಾವ ಅಂಗಡಿಗೆ ಕೊಡಬೇಕು, ಅಂಗಡಿ ಎಷ್ಟು ಕೇಜ್ ಕೊಡ್ಬೇಕಂತ ನಿಮಗೆ ಗೊತ್ತುಂಟಲ್ಲ. ಅಂಗಡಿ ಕರೆಂಟ್ ಬಗ್ಗೆ ಹೇಳ್ತಾ ಇದ್ರು. ಇಲ್ಲ, TC ಓವರ್ಲೋಡ್ ಆಗಿಲ್ಲ. ಅವರು ಕೇಳಿರುವುದು ಈಗ 49 ಕಿಲೋವ್ಯಾಟ್ ಕೇಳಿದ್ದಾರೆ. 49 ಕಿಲೋವ್ಯಾಟಿಗೆ ಫ್ಯೂಸ್ ಹಾಕಿ ಕೊಟ್ಟಿರ್ತಾರೆ. ಅದು ಜಾಸ್ತಿ ಆದಾಗ ಸಮಸ್ಯೆ ಆಗ್ತದೆ. ಅದಕ್ಕೆ ಈಗ ನಾವು ಬೇರೆ ಕನೆಕ್ಷನ್ಸ್ ಏನಿದೆಯಲ್ಲ ಅದನ್ನು ಸಪರೇಟ್ AWRC ಆದರೆ ಅಲ್ಲಿಯ ದರ್ಗಾ ಅಧ್ಯಕ್ಷರು ಅದಕ್ಕೆ ಸಂಬಂಧಪಟ್ಟವರು ಆ ವಿವರವನ್ನು ನಿಮಗೆ ಕೊಡ್ತಾರೆ. ಈಗ ಅವರು ಕೇಳಿದ್ದು ಸಾಮಾಜಿಕ ಕಳಕಳಿಯಲ್ಲಿ ಹೀಗೀಗ ಆಗ್ತದೆ ಅಂತ ಹೇಳಿ ನಿಮ್ಮ ಹತ್ರ ಕೇಳಿದ್ದು. ಒಂದು ಫಸ್ಟ್ ಆಫ್ ಆಲ್ ಅಲ್ಲಿರುವಂತಹ ಎಲ್ಲಿ ಸ್ಟಾಲ್ ಅಲ್ಲಿ ಇದ್ದಾರೆ ಅಲ್ಲೆಲ್ಲ ನಮ್ಮ ನಗರಸಭೆಯ ನಿಯಮ ಪ್ರಕಾರ ಕರೆಂಟ್ ಕೊಡದ ಎಕ್ಸ್ಟ್ರಾ ತಗೊಂಡು ಒಂದು ಇನ್ಸ್ಪೆಕ್ಷನ್ ಮಾಡಿ, ನಿಮ್ಗೆ ಆಗ ಮಾಹಿತಿ ಸಿಗ್ತದೆ. ಅವರು ಹೇಳಿದ್ದು ಕೂಡ ನಿಮ್ಮ ಒಳಿತಿಗಾಗಿನೇ ಹೇಳಿದ್ದು. ಯಾಕೆಂದ್ರೆ ನಿಮ್ಗೆ ಹೇಳಿದ್ರೆ ಅರ್ಥ ಆಗ್ತದೆ, ಮತ್ತೆ ನಿಮ್ಗೆ ಹೇಳಿದ್ರೆ ನಮ್ಗೆಲ್ಲರಿಗೂ ನೀವು ಸ್ಪಂದನೆ ಮಾಡ್ತೀರಿ. ನಿಮ್ಮ ಬಗ್ಗೆ ನಾನು ಪರ್ಸನಲ್ ಆಗಿ ಹೇಳುದು, ಯಾವುದಕ್ಕೂ ಕೂಡ ನಿಮ್ಮ ಬಗ್ಗೆ ನಾನೊಂದು ಬೇಡದ ರೀತಿಯಲ್ಲಿ ಮಾತಾಡ್ಲಿಕ್ಕೆ ಆಗಲ್ಲ. ಎಷ್ಟು ರಾತ್ರಿಗೆ ಫೋನ್ ಮಾಡಿದಾಗಲೂ ಕೂಡ ನಮ್ಮ ಅಗತ್ಯಕ್ಕೆ ಅನುಸಾರವಾಗಿ ನೀವು ತಗೊಂಡಿದ್ದೀರಿ, ಸ್ಪಂದನೆ ಮಾಡಿದಿರಿ, ಎಲ್ಲ ಮಾಡಿದಿರಿ. ಆದರೆ ನಿಮ್ಮ ಕೆಳಗಿನ ಆಫೀಸರ್ ಅಧಿಕಾರಿಗಳಿದ್ದಾರಲ್ಲ ಬೇರೆ ಬೇರೆ, ಅವರಿಂದ ಆಗುವ ತೊಂದರೆಗಳು ಬಂದಾಗ ನಮಗೆ ನಿಮ್ಮ ಹತ್ರನೇ ಹೇಳಬೇಕಾಗ್ತದೆ. ಅದರಿಂದ ಈಗ ನಮ್ಮ ಇದು ಅಸ್ಗರ್ ಹೇಳಿದ ರೀತಿಯಲ್ಲಿ ಅಲ್ಲಿ ಒಂದು ಇನ್ಸ್ಪೆಕ್ಷನ್ ಮಾಡಿ. ಯಾಕೆ ಆಗ್ತದೆ, ತಾವು ಮೈನ್ ಆಫೀಸರ್ ಇಲ್ಲಿ ಇದು ಹೆಡ್, ಒಂದು ಇನ್ಸ್ಪೆಕ್ಷನ್ ಮಾಡಿ ಏನಂತ ಹೇಳಿ ಅದಕ್ಕೆ ಒಂದು ಬೇಕಾದ ಒಂದು ವ್ಯವಸ್ಥೆ ತಾವು ಮಾಡಿ ಅಂತ ಕೇಳ್ತಾ ಇದ್ದೆ. ಅದಕ್ಕೆ ಏನಾದರೂ ಡಿಪಾರ್ಟ್ಮೆಂಟಲ್ಲಿ ಹೊಸ ಆಯ್ಕೆ ಟೆಂಡರ್ ಮಾಡಿಕೊಂಡು ಆಯ್ಕೆ ಮಾಡ್ತಾರೆ. ನನ್ನ ಮನೆಗೆ ಸಹ ನಾನು ಒಂದು ಫೋನ್ ಮಾಡಿ ಅಂತಾರೆ, ಬೆಳಿಗ್ಗೆ ನಾನು ಟ್ರೈನನ್ನು ಕರೆದು ನನ್ನ ವಾರಿಗೆ ಸರಿ ಮಾಡ್ತೇನೆ. ಏನೋ ಫೋನ್ ಎತ್ತಾರೆ, ಏನಾದರೂ ಬೇರೆ ಮಸೀದಿಯಲ್ಲಿ ಉರುಸಿಗ 49 KV ತೆಗೆದಿದ್ದಾರೆ. ಲಾಸ್ಟ್ ಟೈಮ್ ಉರುಸಿಗೆ 22 ಇತ್ತು ಅಲ್ಲ, 20. ಈಗ ಅಡಿಷನಲ್ ಜಾಸ್ತಿ ಮಾಡಿದ್ದಾರೆ. ನಾನು ಯಾಕೆ ಅಂತ ಹೇಳಿದರೆ, ನಾನು ಅದರಲ್ಲಿ ಒಂದು ಕನ್ವೀನರ್ ಆಗಿದ್ದೇನೆ. ಒಂದು ನಿನ್ನೆ ಈಗ ನಮ್ಮ ಇಲ್ಲಿ ಇಷ್ಟು ಸ್ಟಾಲ್ ಉಂಟು, ಅಲ್ಲಿಂದ ಹಿಡಿದು ಮಸೀದಿ ಎದುರುಗಡೆಯಿಂದ ಇಲ್ಲಿ ತನಕ ಬಂತು. ಎಲ್ಲರಿಗೆ ಒಂದೊಂದು ಲೈಟ್ ನಮ್ಮ ಮಸೀದಿಯ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ. ಈಗ ಅಡಿಷ್ನಲ್ ಆಗಿ ಅದು ಓವರ್ಲೋಡ್ ಆಗಲಿಕ್ಕೆ ಕಾರಣ, ಮೊನ್ನೆ ರಾಜ್ಯ ಸರ್ ಇದ್ದು ನಾನು ಇದ್ದೆ ಖುದ್ದು, ನಾನು ಟೆಸ್ಟ್ ಮಾಡಿದೆ ಅಲ್ಲಿ ಎಷ್ಟು KV ಯೂಸ್ ಆಗ್ತದಂತ ಹೇಳಿ. ಅಲ್ಲಿ ಒಮ್ಮೆ ಫಸ್ಟಿಗೆ ನಮ್ಮ ಇನಾಗ್ರೇಷನ್ ದಿವಸ 35ಕ್ಕೆ ಬಂತು, ನೋಡಿ. ಅದರ ನಂತರ 19ಕ್ಕೆ 20ಕ್ಕೆ ಬಂತು, ಒಂದು ಎವರೇಜ್ ರೇಂಜಲ್ಲಿ ಬಂದಿದೆ. ಈಗ ನಿನ್ನೆ ರಾತ್ರಿ ಹೊಸಪಲ್ಲಿ ಹತ್ರ ಇದಾಯ್ತು, ಅದು ಓವರ್ಲೋಡ್ ಆಗಿ ಅದು ಎಲ್ಲ ಈ ನೀವು ಅಯ್ಯೂಬ್ ಅವರು ಹೇಳಿದಾಗೆ ಎಲ್ಲ ಕಡೆ ಸ್ಟಾಲ್ ಉಂಟಲ್ಲ, ಅದನ್ನು ಸ್ವಲ್ಪ ನೀವು ನೋಡಿ ಸ್ಟಾಲ್ ಇದು ವೆರಿಫಿಕೇಶನ್ ಮಾಡಿಸಿ ನೋಡಿ ಆಯ್ತಾ. ಈಗ ಎಜೆಂಡಾ ಪ್ರಕಾರ ಒಂದು ಸರ್ ಒಂದು ಆಗುವ ಮೊದಲೇ ನಿಮಗೆ ಒಂದು ಮಾತು ಹೇಳಿದ್ದೇನೆ. ನನ್ನ ವಾರ್ಡಿಗೆ ಅಧ್ಯಕ್ಷರು, ಸ್ಥಾಯಿ ಸಮಿತಿಯವರು, ಇಂಜಿನಿಯರ್ ಎಲ್ಲ ಬಂದು ನಾನೆಲ್ಲ ಸರ್ವೆ ಮಾಡಿದ್ದೇನೆ, ನಾನು ತೋರಿಸಿದ್ದೇನೆ. ಅವರು ಏನೆಲ್ಲ ಪ್ಲೇಸ್ ಉಂಟು, ಏನೆಲ್ಲ ಆಗಿದೆ, ಏನು ಮಾಡಬೇಕಂತ ಹೇಳಿದ್ದೇನೆ. ನಾವು ಬ್ಯಾಂಗ್ಳೂರಿಗೆ ಸಹ ಸೀಮ್ರ ಹತ್ರ ನಾವು ಒಟ್ಟಿಗೆ ಹೋದವರು, ನಾನು ಕಲೀಲಿ ನಾವೆಲ್ಲ ಟೀಮ್ ಹೋಗಿದ್ದು. ಅವತ್ತು 10-11 ಮಂದಿ ಹೋಗಿದ್ದೇವೆ. ಅವತ್ತು 1 ಕೋಟಿ 10 ಲಕ್ಷ ಇದ್ದದನ್ನು 1.5 ಕೋಟಿ ನಮಗೆ ಅನುದಾನ ಬಿಡುಗಡೆ ಆಗಿದೆ ಅಲ್ಲ. ಅದನ್ನು ಎಡಿಷನಲ್ ಮಾಡಿ ನಾವು ಒಂದು ವರ್ಕನ್ನು ಮಾಡಿದ್ದಕ್ಕೆ, ಒಂದು ವರ್ಕ್ ಯಾವುದಾದ್ರು ಮಾಡಿದ್ದು ನೀವು ಹೇಳಿ. ನಾನು ಪಬ್ಲಿಕ್ ಮಾಸ್ತಿಕಟ್ಟೆಯಿಂದ ಬರುವ ರಸ್ತೆ ಉಂಟು, ಕಾಲುದಾರಿ, ಬಿಲಾಲ್ ಹೋಟ್ಲ್ ಬ್ಯಾಕ್ ಸೈಡಲ್ಲಿ ಒಂದು ಡ್ರೈನ್ ಹೋಗಿ 6 ತಿಂಗಳಾಯ್ತು. ಅದರ ಹಿಂದೆ ನಾನು ಮಾತಾಡ್ತಾ ಇದ್ದೇನೆ, ಎಷ್ಟು ಸಲ ಆಯಿತು ಉರುಸ್ ಫಂಡಲ್ಲಿ ನೀವು ಕೆಲಸ ಮಾಡ್ತೀರಂತ ಹೇಳಿ ನೀವು ಭರವಸೆ ಕೊಟ್ಟಿದ್ದೀರಿ, ಯಾಕೆ ಆಗಲಿಲ್ಲ? ಅದೇ ದಾರಿಯಲ್ಲಿ ಜನ ಬರ್ತಾ ಇದ್ದಾರೆ. ನಿನ್ನೆ ಆ ರೋಡನ್ನು ಬ್ಲಾಕ್ ಮಾಡಿದ್ದಾರೆ, ವಾಟ್ಸಪ್ಪಲ್ಲಿ ಹಾಕಿದ್ದಾರೆ. ಯಾರನ್ನು ಕೇಳೋದು? ಅದನ್ನು ಬೈಯುವುದು ಯಾರಿಗೆ? ಈ ಸ್ಥಳೀಯ ಕೌನ್ಸಿಲರ್ಗೆ ಮತ್ತು MLAಗೆ ಬೈಯುವುದು. ನಾವು ಹೇಳೋದು MLA ಇಷ್ಟೆಲ್ಲ ಮಾಡಿ 1.5 ಕೋಟಿ ನಮ್ಮ ಉಳ್ಳಾಲ ನಗರಸಭೆ ಕೊಟ್ಟು ಅದು ಯಾಕೆ ಮಾಡಲಿಕ್ಕೆ ಆಗುವುದಿಲ್ಲ? ಯಾಕೆ ಮಾಡಲಿಲ್ಲ ನೀವು ಹೇಳಿ? ಅದೇ ನಮ್ಮ ಡಿವೈಡರ್ ನಡುವಲ್ಲಿ ನಮ್ದೊಂದು ಎಲೆಕ್ಟ್ರಿಕ್ ಬೋರ್ಡ್ ಉಂಟು,
ಓಪನ್ ಆಗಿ ಉಂಟು. ಎಷ್ಟು ಸಮಯ ಆಯಿತು? ಅದನ್ನು ಒಂದು ಚೇಂಜ್ ಮಾಡಲಿಕ್ಕೆ ಆಗುದಿಲ್ವಾ? ನಾನು ಮೊನ್ನೆ ಅಧ್ಯಕ್ಷರನ್ನು ಕರ್ಕೊಂಡು ಹೋಗಿ ಕಾರ್ ನಿಲ್ಲಿಸಿ ತೋರಿಸಿದ್ದೇನೆ. ಇವತ್ತು ಅದನ್ನು ಫೋಟೋ ಹಾಕಿ ವಾಟ್ಸಪ್ಪಲ್ಲಿ ವೈರಲ್ ಮಾಡ್ತಾ ಇದ್ದಾರೆ. ಅಲ್ಲ, ಯಾರ ಹೆಸರು ಹಾಳು ಮಾಡಲಿಕ್ಕೆ ಸರ್? ಅದು ನೀವು ಹೇಳಿ. ಅಲ್ಲ, ಈಗ ನೀವು ಹೇಳಿದ್ದಾಗೆ ಕಳೆದ ಸರಿ ಅಲ್ಲಿ ಏನು ಡಿವೈಡರಲ್ಲಿ ಏನು ವೈರ್ ಎಲ್ಲ ಇದೆ ಅದನ್ನು ಕ್ಲಿಯರ್ ಮಾಡ್ಬೇಕಂತ ಹೇಳಿ ಮಾಡಿದ್ದೇವೆ. ಓಕೆ. ಆ ನಂತರ ಇವತ್ತು ನನಗೆ ಬೆಳಿಗ್ಗೆ ನೀವು ಅಲ್ಲಿ ಅದು ತೋರಿಸಿದ್ರಿ, ನಾನು ಯಾವಾಗಲೇ ಫೋನ್ ಮಾಡಿದೆ, ಅದನ್ನು ಕ್ಲಿಯರ್ ಮಾಡ್ತೇನೆ. ಈಗ ಇವತ್ತು ತೋರಿಸಿದ್ರಿ ನೀವು, ಹೌದು ಸರಿ ಅಲ್ಲ ಸರ್? ಓಕೆ, ಆಯ್ತು ಸರ್. ನೀವು ಅದು ಹೇಳಿದ್ದು ಸರಿಯಲ್ಲ. ನಾನು ಹೇಳಿದ ಒಂದು ವರ್ಕ್ ಉರುಸಿದು ಸಂಬಂಧಪಟ್ಟ ವರ್ಕ್ ಕೇಳಿ ಅವ್ರ ಹತ್ರ. ನಾನು ಎಷ್ಟು ಸಲ ನಿಮ್ಗೆ ಹೇಳಿದ್ದೇನೆ, ಎಷ್ಟು ಸಲ ಬರೆದು ಕೊಟ್ಟಿದ್ದೇನೆ, ನೀವು ಮಾಡಿದ್ದೀರಾ? ನಾನು ಕೇಳಿದ್ದು ನಮ್ಮ ವಾರ್ಡಲ್ಲಿ ಉರುಸಾಗುದು, ಜನ ಬರುದು ಮಾಸ್ತಿಕಟ್ಟೆಯಿಂದ ಇಳಿದು ನಮ್ಮ ವಾರ್ಡಲ್ಲಿ ಹೋಗುದು, ಯಾಕೆ ಆಗುದಿಲ್ಲ? ಮೊನ್ನೆ ಮೀಟಿಂಗ್ ಅಲ್ಲಿ ಅಲ್ಲ, ನಾನು ಕೇಳಿದ್ದು, ನಾವು ನಿಮ್ಮ ಹತ್ರ ಹೋಗಿ ಬೆಂಗಳೂರಿಂದ ಹಣ ತರಲಿಕ್ಕೆ ಮಾತ್ರ ನಾವು ಸದಸ್ಯರಾ? ನಮ್ಮ ವಾರ್ಡ್ ನಮ್ಮ ವರ್ಕ್ ನೀವು ಮಾಡ್ಲಿಕ್ಕೆ ಆಗುದಿಲ್ವಾ? ಯಾಕೆ ನೀವು ಮಾಡುದಿಲ್ಲ? ನಮ್ಮ ಮೇಲೆ ದ್ವೇಷ ಉಂಟು ನಿಮ್ಗೆ? ಇಲ್ಲಲ್ಲ. ಇಷ್ಟೆಲ್ಲ ಕೆಲಸ ಮಸೀದಿ ಒಳಗಡೆ ಮಾಡಿದಿರಲ್ಲ, 80 ಲಕ್ಷದ ವರ್ಕ್ ಮಾಡಿದಿ, ನೀವು ಇಂಟರ್ಲಾಕ್ ಇಟ್ಟಿದ್ದೀರಿ. ನೀವು ಅವತ್ತಿ ಅಂತ ಹೇಳಿದ್ದು, ಈ ಇಂಜಿನಿಯರ್ ಹೇಳಿದ್ದಾರೆ ಎಷ್ಟು ವರ್ಕ್ ಉಂಟು, 20 ಲಕ್ಷದ ಮಾತ್ರ ಆಗುದಲ್ಲಿ, ಬಾಕಿ ನಿಮ್ಗೆ ಮಾಡಿ ಕೊಡ್ತೇನೆ ಅಂತ ಹೇಳಿ. ₹1 ಒಂದು ಇಂಟರ್ಲಾಕ್ ಪೀಸ್ ಹಾಕಿದ್ದೀರಿ ನೀವು ಮಾಸ್ತಿಗಟ್ಟೆಗೆ. ನಾನು ಸಾಯಿ ಸಮಿತಿ ಅಧ್ಯಕ್ಷರನ್ನು ಕರ್ಕೊಂಡು ಹೋದೆ, ಅದು ಮಾಡ್ತಾರೆ ಎಲ್ಲ, ನೀನು ಸ್ವಲ್ಪ ಮಾತಾಡೋದು ಬೇಡ ಅಂತ ಹೇಳಿದರು. ಯಾಕೆ ಆಗುದಿಲ್ಲ? ಎಲ್ಲರ ವಾರ್ಡಿದ ಕೆಲಸ ಆದ್ರೆ ನಮ್ಮ ವಾರ್ಡಿದ ಕೆಲಸ ಆಗುದು ಬೇಡವಾ? ಅಲ್ಲ, ಯಾಕೆ ನಾನು ಕೇಳುದು, ನಾವು ಅದಕ್ಕೆ ಅನುದಾನ ತರಲಿಲ್ವಾ? ಯಾಕೆ ಆಗುದಿಲ್ಲ? ಹಾಗಾದ್ರೆ ಮಾಡುದಿಲ್ವಾ? ಹಾಗಾದ್ರೆ ನಾವು ಬರೆದು ಕೊಡೋದು ಸುಮ್ಮನೆಯಾ? ಅಲ್ಲ, ನಾನು ಕೇಳುದು, ಉರುಸ್ ಫಂಡ್ಗೆ ಹಣ ಬಂದಿದೆ, ನಾವು ಯಾಕೆ ತಂದದ್ದು? ಅದು ಯಾಕೆ ತಂದದ್ದು ನೀವು ಹೇಳಿ. ನೀವು ಹಾಗೆ ಮಾತಾಡಬಾರ್ದು, ನೀವು ಮೇಲೆ ಇದ್ದು ನೀವು ಹಾಗೆ ಮಾತಾಡಬಾರ್ದು. ನಮ್ಮ ವಾರ್ಡಲ್ಲಿ ಆದದಕ್ಕೆ ನಮ್ಮ ಹತ್ರ ಕೇಳುದು, ನಿಮ್ಮ ಹತ್ರ ಕೇಳುದಿಲ್ಲ. ಅಧ್ಯಕ್ಷರೇ, ನಾನು ಸ್ವಲ್ಪ ಸೌಮ್ಯದಲ್ಲಿ ಮಾತಾಡ್ತೇನೆ, ಎಲ್ಲ ಸದಸ್ಯರು ಯಾಕಂದರೆ ಇದ್ದಾರೆ. ನಾನು 5-6 ತಿಂಗಳ ಮೊದಲು ಅಲ್ಲಿ ಕೂತ್ಕೊಂಡು, ನಾನು ಗುಲಾಮ ಅಂತೇಳಿ ನಿಮ್ಮ ಎದುರಿಗೆ ಕೂತ್ಕೊಂಡು ನಾನು ಪ್ರತಿಭಟನೆ ಮಾಡಿಸಿದ್ದೇನೆ. ಅದರ ನಂತರ 2 ತಿಂಗಳ ನಂತರ ಆಯಿಬ್ನವರು ಮತ್ತು ಇಸ್ಮಾಯಿಲ್ ರವರೆಲ್ಲ ಸೇರಿಕೊಂಡು ಅವರ ವರ್ಕ್ ಮಾಡಿಸಿ ಅಂತೇಳಿ ಒಂದು ನಿರ್ಣಯ ಮಾಡಿದ್ದೀರಿ. ಒಂದು 10 ವರ್ಕ್ ನಿರ್ಣಯಲ್ಲಿ ಅಲ್ಲಿ ₹5 ವರ್ಕ್ ಉಂಟು, ₹10 ವರ್ಕ್ ಉಂಟು, 2000 ವರ್ಕ್ ಉಂಟು, 1 ಸಲ ಉಂಟು. ಒಂದು ವರ್ಕ್ ಆದರೂ ನೀವು ಮಾಡಲಿಕ್ಕೆ ನಿಮ್ಗೆ ಆಗಿದೆ ಅದರಲ್ಲಿ 5 ತಿಂಗಳಲ್ಲಿ? ಮಾತಾಡಬೇಡಿ, ನೀವು ಮಾತಾಡಬೇಡಿ, ಏನು ಮಾತಾಡ್ರಿ. ನಾನು ರೈಟಿಂಗಲ್ಲಿ ಗೊತ್ತಿದ್ದೀನಿ. ನೀವು ಮೊನ್ನೆ ವಿಸಿಟ್ ಮಾಡಿದ್ರಿ, ನೀವು AW ದೊಡ್ಡ ಇದರಲ್ಲಿ ಬಂದೆಲ್ಲ ನೋಡಿ ಎಲ್ಲ ನೀವು ಮಾಡಿದರೆ ಕೆಲಸ ಮಾಡಲಿಲ್ಲಲ್ಲ. ನಾನು ನಿಮಗೆ ಲೆಟ್ರಲ್ಲಿ ಕೊಟ್ಟಿದ್ದೇನೆ. ನಾನು ಇನ್ನು ಮುಂದೆ ಇದರ ಬಗ್ಗೆ ನಾನು ಮಾತಾಡೋದಿಲ್ಲ, ನಾನು ಕೌನ್ಸಿಲ್ಗೆ ಸಹ ಬರೋದಿಲ್ಲ. ಇನ್ನು 5 ತಿಂಗಳಲ್ಲಿ ಮಾತ್ರ ಇರೋದು. ಆದರೆ ನಿಮ್ಮನ್ನು ಕೋರ್ಟಿಗೆ ಎಳೆಯುವಷ್ಟು ತಾಕತ್ತು ನನ್ನ ಹತ್ರ ಉಂಟು, ನಿಮ್ಮನ್ನು ಪೊಲೀಸ್ ಸ್ಟೇಷನ್ಗೆ ಎಳೆಯುವಷ್ಟು ತಾಕತ್ತು ನನ್ನ ಹತ್ರ ಉಂಟು ಅಂತ ಹೇಳಿ ನಾನು ಈ ಸಭೆಯನ್ನು ಬಹಿಷ್ಕಾರ ಮಾಡಲಿಕ್ಕೆ ನಿಮ್ಗೆ ಲೆಟ್ರ್ ಕೊಟ್ಟಿದ್ದೇನೆ. ನಿಮಗೆ ನನ್ನ ವಾರ್ಡಲ್ಲಿ ಕೆಲಸ ಆಗೋದಕ್ಕೆ ನಾನು ಏನು ಮಾಡ್ತೇನೆ ಅಂತ ನನಗೆ ಗೊತ್ತುಂಟು. ದಯಮಾಡಿ ಎಲ್ಲ ಸದಸ್ಯರು ಇದಕ್ಕೆ ಉತ್ತರ ಕೊಡ್ಬೇಕು. ಬರ್ತಾರೆ ಅಧ್ಯಕ್ಷರೇ, ನನ್ನದು ಎಲ್ಲಿಂಟು ಇದರಲ್ಲಿ? ಈ ನೋಟಿಸಲ್ಲಿ ನಾನು ಕೊಟ್ಟದ್ದು ನಮ್ಮ ವಾರ್ಡಿದಿಲ್ಲ. ನೀವು ಇಲ್ಲಿ ತಿದ್ದುಪಡಿ ಎಲ್ಲ ಮಾಡಿದ್ದೀರಿ ನೋಡಿ, 31ನೇ ವಾರ್ಡ್. ಆವಾಗ ನಮ್ಮದೊಂದು ಹೆಸರುಂಟಂತ ನಿಮಗೆ ನೋಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಯಾರು ಮಾಡುದು? ನಾನು ರೂಪನ ಹತ್ರ ಕೊಟ್ಟಿದ್ದೇನಲ್ಲ, ನಾನು ಮತ್ತೆ ಇವರು ಕೊಟ್ಟಿದ್ದೇವಲ್ಲ, ಭಾರತಿಯವರದುಂಟು, ನನ್ನದು ಯಾಕೆ ಇಲ್ಲ? ಹೌದು, ನಮ್ಮದು ಹಾಕ್ಬೇಕಲ್ಲ, ನಾವೀಗ ಬರೆದು ಕೊಟ್ಟದ್ದು. ಯಾರು ಹೇಳಿದ್ದು? ಭಾರತಿಯವರದ್ದು ಉಂಟಲ್ಲ ಇಲ್ಲಿ. ಮತ್ತೆ ನೀವು ಹಾಕದ್ ನಿಮಗೆ ಗೊತ್ತಾಗದೆ ನೀವು ಹೇಗೆ ಇದು ಮಾಡುದು? ನೀವು ನೋಡ್ಬೇಕಲ್ಲ ಒಮ್ಮಾದ್ರು. ಕಮಿಷನರ್ ಹೇಳಿ ಇದಕ್ಕೆ ಅಂತ ಉತ್ತರ ಕೊಡಿ. ನಮ್ಮದೊಂದು ಸೇರಿಸಿ ಅಧ್ಯಕ್ಷರ ಮೇರೆಗೆ ಅಂತ ಒಂದು ವರ್ಕ್ ಸೇರಿಸ್ಬಿಡಿ, ಯಾರ ವರ್ಕ್ ಸೇರಿಸ ಹಾಗೆಲ್ಲ ಅಧ್ಯಕ್ಷರ ನಿಮ್ಮ ಹತ್ರ ಎಲ್ಲ ಮಾತಾಡೋದು. ನಾನೀಗ ಕಮಿಷನ್ ಹತ್ರ ಮಾತಾಡೋದು. ಕಮಿಷನರೇ, ಅದನ್ನು ಸರಿ ಮಾಡಿ. ಯಾಕೆಂದ್ರೆ ನಿರ್ಣಯ ಆದ ತಕ್ಷಣ ವರ್ಕ್ ಆಗೋದಿಲ್ಲ, ಯಾವುದು ಕೂಡ 106 ನಿರ್ಣಯಗಳು ಇರ್ತದೆ, ವರ್ಕ್ ಆಗೋದಿಲ್ಲ. ಒಂದು ನಿರ್ಣಯಕ್ಕೆ ಸೇರಿಸಿದ್ರೆ ಇದರಷ್ಟಿಗೆ ಆಯ್ತಾ? ಮರ ಉಂಟು ಅಂತ, ಆದರೆ ನೀವು ಇಷ್ಟರವರೆಗೆ ಅದರ ಗಮನ ತೆಗೆದುಕೊಳ್ಳುವುದಿಲ್ಲ. ನನ್ನ ವಾರ್ಡ್ನ ಕೆಲಸ ಯಾಕೆ ಅದು ಹಿಂದೆ ಬೀಳ್ತದೆ? ಯಾವ ಸಮಯದಲ್ಲಿ ಕೂಡ ಹೇಳಿದ್ರು ನನ್ನ ವಾರ್ಡ್ನ ಕೆಲಸ ಆಗುದಿಲ್ಲ. ಅದು ಯಾಕೆ ಮರ ಕಟ್ಟಿಂಗ್ ಆಗುದಿಲ್ಲ ಹೇಳಿ? ಅಸ್ಗರ್ ಅಲಿ, ಐಬು ಇವರದೆಲ್ಲ ಮರ ಕಟ್ಟಿಂಗ್ ಆಗಿದೆ, ನನ್ನದಾಗುದಿಲ್ವ ಇದರಲ್ಲಿ? ಹೋದ ಇದರಲ್ಲಿ ಬೇರೆ ಉಂಟು, ನಮ್ಮ ವಾರ್ಡ್ನದೆಲ್ಲ ಬಾಕಿ. ಈಗ ಒಂದು ಅವ್ರಿಗೆ ಎಲ್ಲ ಎಲ್ಲೆಲ್ಲಿ ಅಪಾಯಕಾರಿ ಮರಗಳಿದೆ ಅದು ಕೂಡಲೇ ತೆರವು ಮಾಡ್ತೇವೆ. ಎಷ್ಟು ದಿನ ಬೇಕು? 1 ತಿಂಗಳು ಯಾಕೆ? ಅಲ್ಲ ಮೇಡಮ್, ಅದು ಅಫಿಷಿಯಲಿ ಪ್ರೊಸೀಜರ್ ಮಾಡಿಕೊಂಡು ಹಾಗೆ ಎಲ್ಲ ಒಂದಲ್ಲ
ನಾವು ಒಂದು ಮರ ಇನ್ನು ಅಂತಲ್ಲ, ಮಳೆ ಎಲ್ಲ ಈಗ ಗಾಳಿ ಎಲ್ಲ ಮಾಡ್ತೇವೆ, ಬರುವಾಗ ಗೊತ್ತಾಯ್ತು. ಒಂದು ತಿಂಗಳು ತೆಗೆಯಬೇಡಿ ಆಯ್ತು, ಸರ್. ಆದಷ್ಟು ಬೇಗ. ಒಂದು ವರ್ಷ ಆಯ್ತು, ನಾಳೆ ಕಡಿಸ್ತೇವೆ ನಾಳ್ದು ಕಡಿಸ್ತೇವೆ ಹೇಳಿ ಇಷ್ಟರವರೆಗೆ ಒಂದು ಕೆಲಸ ಆಗುದಿಲ್ಲ. ಹೋಗ್ಬೇಕು. ಎಲ್ಲರೂ ಪ್ರಶ್ನೆ ಆಗ್ತಾರೆ, ಯಾಕೆ ಮೇಡಮ್ ಇದು ಮರ ಕಟ್ ಮಾಡಲಿಲ್ಲ ಇಷ್ಟರವರೆಗೆ ಅಂತ. ಒಂದು ತಿಂಗಳು ಬೇಡ ಸರ್, ಒಂದು 10 ದಿನದಲ್ಲೇ ಆಗ್ಲಿ ಅದು ಕೆಲಸ. 10 ದಿನ ಜಾಸ್ತಿ ಹೇಳ್ಬೇಡಿ. 10 ದಿನದಲ್ಲಿ ನನಗೆ ಆ ಮರ ಕಡಿದಾಗಬೇಕು. ಅದೊಂದು ವಿಷಯ. ಇನ್ನೊಂದು, ಮೊನ್ನೆ ನಮ್ಮ ಮಗೇರು ಸಂಘದ ಅಧ್ಯಕ್ಷರು ಚರಂಡಿಯ ವಿಷಯದಲ್ಲಿ ನಿಮಗೆ ಫೋನ್ ಮಾಡಿದ್ರು, ಈಗಲೇ ಬನ್ನಿ ಅಂತ. ರೋಡಿಗೆ ನೀರು ಬರ್ತದೆ, ಅದೆಲ್ಲ ಎಂತ ಸರ್, ಅದನ್ನೊಂದು ಸರಿ ಮಾಡಲಿಕ್ಕೆ ಆಗುದಿಲ್ವಾ? ರೋಡಿಗೆ ಚರಂಡಿಯ ನೀರು ರೋಡಿನ ಮೇಲೆ ಬರ್ತದೆ. ಜನ ಕೇಳ್ತಾರೆ, ಅಲ್ಲಿ ಯಾರು ಕಮಿಷನರ್ ಯಾರು, ಅಧ್ಯಕ್ಷರು ಯಾರು ಅಂತ ನನ್ನ ಹತ್ರ ಕೇಳ್ತಾರೆ. ನಾನು ಯಾವ ಉತ್ತರ ಕೊಡಬೇಕು? ಸರ್ ಇದೊಂದು ವಿಚಾರ ಅವರು ಹೇಳಿದಾರಲ್ಲ ಮಮತಕ್ಕ, ಇದೊಂದು ವಿಚಾರ ಅಂದರೆ ಈ ವರ್ಷದ ಮಳೆಗಾಲದಲ್ಲಿ ಉಂಟಲ್ಲ, ಶಾಸಕರ ಮರ್ಯಾದೆಯನ್ನು ನೀವು ತೆಗೆದು ಆಫೀಸರ್ ಶಾಸಕರ ಹತ್ರ ಹೇಳ್ಬೇಕಿದ್ದನ್ನು, ಚರಂಡಿ ನೀರು ಅಲ್ಲಿಗೆ ಬರಬಾರ್ದು, ಸೀದಾ ಹೋಗ್ಲಿ ನೇತ್ರಾವತಿ ನದಿ. ಶಾಸಕರ ಉಂಟಲ್ಲ, ಶಾಸಕರ ಮರ್ಯಾದೆ ತೆಗೆದು ನೀವೇ ಕಮಿಷನರ್ ನೋಡಿ ಅಲ್ಲಿ ನೀರು ಅಲ್ಲಿ ಬಂದು ನೋಡಿದ್ರೆ ಎಲ್ಲ ವಿಷಯ ಗೊತ್ತಾಗ್ತದೆ, ಎಲ್ಲಿ ಹೋಗ್ತದೆ ಎಲ್ಲಿ ಬರ್ತದೆ ಅಂತ. ನಾವು ಅಲ್ಲಿ ಲಾಸ್ಟ್ ಎಂಡ್ ಅಂತ ಹೇಳಿದ್ದಾರೆ ನನಗೆ ಫೋನ್ ಮಾಡಿ, ಅಲ್ಲಿ ಅದರ ಆಚೆ ನೀರು ಹೋಗ್ಲಿಕ್ಕೆ ದಾರಿ ಇಲ್ಲ ಅಂತ. ಮೊದಲು ಹಾಗೆ ಹೋಗ್ತಿದ್ದದ್ದು, ಈಗ ಬೇರೆ ಕಡೆ ಅವಕಾಶ ಇಲ್ಲ ಅಂತ. ನೀವು ಹೇಳಿದಾಗ ಹೂಳೆತ್ತು ಅಂತದ್ದು ಈಗ ನಾವು ಮಾಡ್ತಾ ಇದ್ದೇವೆ. ನೀವು ಹೂಳೆತ್ತಿದ್ರು ಒಂದು ಲೋಡ್ ಕೊಂಡು ಮತ್ತೆ ಬರುದಿಲ್ಲ, ಅದರ ಹತ್ತಿರ ಯಾರು ಬರುದಿಲ್ಲ. ಇಲ್ಲ ಮೇಡಮ್, ನಿರಂತರ ಮಾಡ್ಲೇಬೇಕು, ಮಾಡ್ತಾ ಇದ್ದೇವಲ್ಲ. ನೀವು ಬನ್ನಿ ಸರ್, ಅದನ್ನು ನೋಡಿ. ನೀವು ದೂರದಲ್ಲಿ ನಿಂತು ನೋಡಿದ್ರೆ ಗೊತ್ತಾಗುದಿಲ್ಲ. ನೀವು ಬಂದಿದ್ದೀರಿ, ಮೊನ್ನೆ ಅಧ್ಯಕ್ಷರು ಬಂದಿದ್ದಾರೆ, ಇಂಜಿನಿಯರ್ ಬಂದಿದ್ದಾರೆ, ಅವರಿಗೆ ತಲೆ ಬಗ್ಗಿಸಿ ಕೂತಿದ್ದಾರೆ. ಅವರು ಬಂದು ನೋಡುವುದಲ್ಲಿ ಡಿ ರಸ್ತೆಯಲ್ಲಿ ನಿಂತು ನೋಡುದು, ಅಲ್ಲಿ ಹತ್ತಿರ ಬರಲಿ. ರಕ್ಷಣೆ ಮಾಡುವುದು, ಜನರು ನೀರಿಗೆ ಹೋದ ರಕ್ಷಣೆ ಮಾಡ್ತಾರೆ. ಅವರಿಗೆ ಒಳಗೆ ಇರಲಿಕ್ಕೆ ಆಗುದಿಲ್ಲ, ಹೊರಗೆ ಬರಲಿಕ್ಕೆ ಅಷ್ಟು ನೀರು ನಿಂತಿದೆ. ಅದು ವೇಸ್ಟ್ ನೀರು, ಹೊರಗೆ ಬರಲಿಕ್ಕೆ ಆಗುದಿಲ್ಲ ಅವರಿಗೆ ಬೀಚಿಗೆ. ಅಲ್ಲಿ ಅವರ ಕ್ಲಬ್ ಉಂಟಲ್ಲ, ಅದರ ಹೊರಗೆ ಬರಲಿಕ್ಕೆ ಆಗುದಿಲ್ಲ, ಅಷ್ಟು ನೀರು ನಿಂತು. UK ಯೂಸುಫ್ ಅವರಿಗೆ ಒಂದು ಟೆಂಡರ್ ಕೊಟ್ಟಿದ್ದೀರಿ, ದರ್ಗಾದ ಬಳಿ ಡಿವೈಡರ್ಗೆ ಅಲಂಕಾರಿಕ ದೀಪ ಅಂತ. ಅದು ಎಲ್ಲಿ ಆದದ್ದು? ಅಲ್ಲ, ದರ್ಗಾದ ಬಳಿ ಡಿವೈಡರ್ಗೆ ಅಲಂಕಾರಿಕ ದೀಪ ಅಂತ 6,95,300 ಚಿಲ್ಲರೆ ಇಟ್ಟಿದ್ದಾರೆ. ಎಲ್ಲಿ ಆದದ್ದು ಈ ಕಾಮಗಾರಿ? ಎಲ್ಲಿ ಲೈಟ್ ಹಾಕಿದ್ದೀರಿ ಅಲಂಕಾರಿಕ ದೀಪ? ಅಲ್ಲೇ ದರ್ಗಾದ ಎದುರಾಗಿ. ಎಲ್ಲಿ ಬಂದು ನೋಡಿ, ಎಲ್ಲಿ ಹಾಕಿದ್ದು ನೀವು? ಹೊರಗೆ ಎಲ್ಲಿ ಆಗಿದಲ್ಲ ಮೇಡಮ್? ಹಾಕ್ಲೇ ಇಲ್ಲ ಅಲ್ಲಿ. ಆಗಿದೆ ಮೇಡಮ್, ಮಾಡ್ತಾ ಇದ್ದಾರೆ, ಮಾಡಿದ್ದಾರೆ ಮೇಡಮ್. ಸಂಜೆ ಬನ್ನಿ ನೋಡಿ, ನೀವು ಯಾವ ದೀಪ ಅಂತ ತೋರಿಸಿ ನಮ್ಗೆ. ಆಯ್ತು ಬನ್ನಿ, ಇವತ್ತು ನೋಡ ಮೇಡಮ್. ಮತ್ತೆ ಈ ದೀಪಗಳೆಲ್ಲ ದಾರಿ ದೀಪ ಹಾಕಿದ್ಯಾರಲ್ಲ, ಒಂದು ಕೂಡ ಸರಿಯಾಗಿ ಉರಿಯುವುದಿಲ್ಲ ಅಲ್ಲಿ. ಎಲ್ಲಿ ಮೇಡಮ್? ದಾರಿ ದೀಪ ಹಾಕಿದಿರಲ್ಲ ಈ ದರ್ಗಾದ ಮೈನ್ ಗೇಟಿನ ಹತ್ತಿರ, ಅದು ಒಂದು ಸರಿಯಾಗಿ ಸಣ್ಣ ಇದು ಮಾಡಿದಿರಲ್ಲ ದಾರಿ ದೀಪ. ದೀಪ ಉರಿತದೆ ಅಲ್ಲ ಮೇಡಮ್? ಇಲ್ಲ ಸರ್, ನೀವು ಬಂದು ನೋಡಿ, ಇಲ್ಲಿ ಕೂತ್ಕೊಂಡು ಉರಿತಿದೆ ಅಂತ ಹೇಳಿದ್ರೆ. ಈಗ ನಾನೊಂದು ಉರುಸು ಆರಂಭ ಆದ ಇನ್ನೊಂದು 4-5 ದಿವಸ ನಾನು ರಾತ್ರಿ ಕೂಡ ಇದ್ದೇನೆ. ಪ್ರತಿ ಸಲ ಲೈಟ್ ನೋಡೇ ಹೋಗೋದು. ಲೈಟ್ ಅಲ್ಲಿ ದರ್ಗಾ ಸಮಿತಿಯವರು, ಅವರ ಅಧ್ಯಕ್ಷರ ಹತ್ರ ಎಲ್ಲ ಮಾತಾಡೇ ಹೋಗೋದು. ನಿನ್ನೆ ಹೋಗಿಲ್ಲ, ಇವತ್ತು ಕೂಡ ಸಂಜೆ ನಾನು ನೋಡ್ತೇನೆ ಮೇಡಮ್. ಅದು ಉರುಸಿನ ಟ್ಯೂಬ್ಲೈಟ್ ಉರಿದದ್ದು ಅಂತ. ಕಮಿಷನರ್, ನಾನೊಂದು ಹೇಳೋದಕ್ಕೆ ಕೇಳಿ. ಈಗ ಅವರು ಅಲ್ಲಿಯ ಕೌನ್ಸಿಲರ್, ನೀವು 4-5 ದಿನ ಹೋದದ್ದು ಹೌದು, ಇವತ್ತೊಂದು ವಿಸಿಟ್ ಮಾಡಿ ನೋಡಿ. ಹಾಗೇನಾದ್ರೆ ಕಂಪ್ಲೇಂಟ್ ಇದ್ರೆ ಅದ್ರ ಮೇಲೆ ಕ್ರಮ ತಗೊಳ್ಳಿ, ಅಷ್ಟೇ ಸುಲಭ ಇರೋದು ವಿಷಯ. ಬನ್ನಿ, ಹೈಮಾಸ್ಕ್ ಲೈಟ್ ಆದ್ರೂ ಉರಿತದ. ಈಗ ಹೈಮಾಸ್ಕ್ ಲೈಟ್ ಮೊನ್ನೆ ರಿಪೇರ್ ಮಾಡಿದ್ದಾರೆ, ಅದನ್ನು ನೋಡಿ. ಅಧ್ಯಕ್ಷರೇ, ಅದೇನೆಂದರೆ ಅದು ಮೊದಲು ಮರ್ಹೂಮ್ ಇಬ್ರಾಹಿಂ ಹಾಜರ ನಮ್ಮ ಮಾಜಿ ಅಧ್ಯಕ್ಷರ ಹೆಸರಿತ್ತು. ಆ ಹೆಸರನ್ನು ಬದಲಾಯಿಸಿದ್ದಾರೆ ಅಂತ ಕೇಳುವುದು ಅವರು. ಉಳ್ಳಾಲ ಜನರು ಹೊಸದಾಗಿ ಈಗ ನಿರ್ಮಿಸಿದ್ದ ಬಸ್ ಸ್ಟ್ಯಾಂಡ್ಗೆ ನಾಮಕರಣ ಮಾಡಬೇಕಾಗಿ. ಈಗ ಅವರು ಒಂದು ನಿಮಿಷ, ನಾನು ಹೇಳು ಸಾರಾಂಶ ಹೇಳ್ತೇನೆ ನಾನು. ಯಾಕೆಂದ್ರೆ ನ್ಯಾಯದ ಪರವಾಗಿ ಯಾವತ್ತೂ ಇರ್ಬೇಕು. ಯಾಕೆ ಆ ಕಾಲದಲ್ಲಿ 35-40 ವರ್ಷಗಳ ಕಾಲ ಉಳ್ಳಾಲ ದರ್ಗಾದ ಅಧ್ಯಕ್ಷರಾಗಿದ್ದರು ಮರ್ಹೂಮ್ ಹಾಜಿ EK ಇಬ್ರಾಹಿಂ ಅಂತ ಹೇಳಿ. ಬಹಳ ಉತ್ತಮವಾದ ಮನುಷ್ಯ, ಒಂದು ಮೇಧಾವಿ ವ್ಯಕ್ತಿತ್ವದ ಮನುಷ್ಯ. ಅವರ ಹೆಸರಲ್ಲಿ ಡೊನೇಷನ್ ಮಾಡಿ ಒಂದು ಅಲ್ಲಿ ಬಸ್ ಸ್ಟ್ಯಾಂಡ್ ಕಟ್ಟಿದ್ರು. ಅದು ಈ ಟೈಮಲ್ಲಿ ಯಾವುದು ರಸ್ತೆ ಆಗುವ ಟೈಮಲ್ಲಿ ಅದನ್ನು ಒಡೆದ ಟೈಮಲ್ಲೂ ಕೂಡ ಹೇಳ್ತಾ ಇದ್ರು, ಯಾಕೆಂದ್ರೆ ನೆಕ್ಸ್ಟ್ ಬಸ್ ಸ್ಟ್ಯಾಂಡ್ ಕಟ್ಟುವಾಗ ಅವರ ಹೆಸರನ್ನು ಹಾಕ್ತೇವೆ ಅಂತ ಹೇಳಿ. ಅಲ್ಲ ಒಂದು ನಿಮಿಷ, ಹಾಕ್ತೇವೆ ಅಂತ. ಈಗ ಅಲ್ಲಿ ಬಸ್ ಸ್ಟಾಪ್ ಆಗಿದೆ, ಅದರಲ್ಲಿ ಅವರ ಹೆಸರು ಬರಲಿಲ್ಲ. ನಿನ್ನೆ ಅದು ಬೇರೆ ಬೇರೆ ರೂಪದಲ್ಲಿ ವಿಚಾರ ಬಂದಾಗ
ನಮಗೆ ತಿಳಿದ ಮಟ್ಟಿಗೆ ಇವತ್ತು ಇಲ್ಲದಿದ್ರೆ ನಾಳೆ, ಜಪಾನ್ ಕೂಡ ಹೇಳಿದೆ, ಇವತ್ತಿಲ್ಲದ್ರೆ ನಾಳೆ ಅವರ ಹೆಸರು ಅದಕ್ಕೆ ಬರ್ತದೆ ಅಂತ ಹೇಳಿ ನಮಗೊಂದು ಮಾಹಿತಿ ಸಿಕ್ಕಿದೆ. ಆ ಮಾಹಿತಿಯನ್ನು ಅವರು ನಗರಸಭೆ ಆದುದರಿಂದ ಇಲ್ಲಿ ಕೇಳಿ. ಸರ್, ಅದು ನೀವು ಹೇಳ್ಬೇಕು, 2 ದಿವಸದಲ್ಲಿ ನಾವು ಮಾಡಿಕೊಡ್ತೇವೆ ಅಂತ ಹೆಸರು. ನಮ್ಮ ಕಮಿಷನರ್ ಹೇಳ್ಬೇಕಲ್ಲ. ಅದು ನಮಗೆ ಕಮಿಷನರ್ ಅವರೇ, ನಮಗೆ ಅಧಿಕೃತವಾಗಿ ಯಾರದನ್ನು ಮಾಡಿಸಿರುವರೋ ಅವರ ಕಡೆಯಿಂದ ಬಂದಿದೆ. ಇವರು ಹೇಳುದು ನೀವು ಕೊಡ್ಬೇಕಂತ ಹೇಳಿ, ನೀವು ಅದು ಪರಿಶೀಲಿಸಿ ಅದರ ಮೇಲೆ ಕ್ರಮ ತೆಗೆದು ಅಂತ ಹೇಳ್ಬೋದು ನಿಮಗೆ. ಈಗ ಒಂದು ಬಸ್ ಸ್ಟ್ಯಾಂಡ್ ಹೆಸರು ಅಲ್ಲ, ನಾವು ತೀರ್ಮಾನ ಮಾಡ್ಲಿಕ್ಕೆ ಬರುವುದಿಲ್ಲ, ಅಧಿಕಾರಿಗಳಿಗೆ ಬರುವುದಿಲ್ಲ. ಇದು ಫೋಟೋ ಬಿತ್ತಲ್ಲಿ ಯಾವುದು ಈಗ ಶಾಸಕರು ಅದೊಂದು ಜಾಗದಲ್ಲಿ ಅವರು ಸುಪ್ರೀಮೇ ಆಗಿರ್ತಾರೆ, ಇದ್ದಾರೆ, ಪುತ್ತೂರಲ್ಲಿದ್ದಾರೆ, ಪ್ರತಿಯೊಂದು ಕಡೆ ಅವರದ್ದು ಫೋಟೋ ಹಾಕಿ ಹಾಕ್ತಾರೆ. ಅದರಲ್ಲಿ ಏನು ಡೌಟ್ ಇಲ್ಲ. ಶಾಸಕರ ವಿಷಯ ನಮಗೆ ಅಗತ್ಯ ಇಲ್ಲ. ನಮ್ಗೆ ಅಲ್ಲಿ ಹಾಜಿ UK ಇಬ್ರಾಹಿಂ ಅವರದ್ದು ಹೆಸರು ಅದರಲ್ಲಿ ಬೇಕಂತ ಹೇಳಿ ಮಾತ್ರ ಇರ್ತದೆ. ಶಾಸಕರ ಬೇಕು, ಶಾಸಕರ ಮೆಂಬರ್ ಇರ್ತದೆ, ಅದು ಫಂಡ್ ಯಾವುದಂತ ಕನ್ಫರ್ಮ್ ಆಗಬೇಕು. ಮತ್ತು ಇವರು ಹೇಳಿದಾಗೆ ಕಾನೂನಲ್ಲಿ ಕೋರ್ಟ್ ಆದೇಶ ಪ್ರಕಾರ ಶಾಸಕರ ಫೋಟೋ ಹಾಕ್ಲಿಕ್ಕೆ ಇಲ್ಲ ಅಂತ ಇವರ ಪ್ರಶ್ನೆ. ಆ ಬಗ್ಗೆ ಕೂಡ ನೀವು ನೆಕ್ಸ್ಟ್ ಮೀಟಿಂಗಲ್ಲಿ ನಮಗೆ ಮಾಹಿತಿ ಕೊಡಿ ನೀವು. ಏಕೆಂದರೆ ನಾನು ನೋಡಿದಾಗೆ ಇಲ್ಲಿ MLC ಅವರ ಫಂಡ್ ಬಂದರೆ ಫೋಟೋ ಹಾಕ್ತಾರೆ, ಐವನ್ ಡಿಸೋಜ ಅವರದ್ದು ಎಷ್ಟೋ ಫೋಟೋ ಉಂಟು, ಲೋಬೋ ಅವರದ್ದು ಫೋಟೋ ಉಂಟು. ನಿಮ್ಗೆ ಇಷ್ಟು ಮಸ್ತರ ಯಾಕೆ ಮಾರೆ? UT ಖಾದರ ಮೇಲೆ ಯಾಕೆ ಮಸ್ತರ ಯಾಕೆ ಮಾರೆ? ಅಧ್ಯಕ್ಷರೇ, ಅಷ್ಟು ಮಸ್ತರವ ಅಸ್ಗರ್ಗೆ ಇರ್ಲೇಬಾರ್ದು, ಅಸ್ಗರ್ಗೆ ಇರ್ಲೇಬಾರ್ದು ಮಸ್ತರ. ಅಸ್ಗರ್ ಇದು ಮಾಡುದು, ನಿಂಗೆ ಯಾಕೆ ಮಸ್ತರ ಯಾಕೆ? ನಾವು ಮಸ್ಕರ ಕಾನೂನು ಕೇಳಿದ್ರೆ ಅಷ್ಟೇ. ನಾವೊಂದು ಮಾತಾಡುವಾಗ ಯಾಕೆ ನಮ್ಮ ಸಮಸ್ಯೆಯನ್ನು ನಾವೇ ನೀವೊಂದು ಕ್ಲಾರಿಫಿಕೇಶನ್ ಮಾಡಬೇಕು. ಅವರ ಪ್ರಶ್ನೆ ನಾವು ಗೊಂದಲ ಮಾಡೋ, ಅವರ ಪ್ರಶ್ನೆಗೆ ನೀವು ಉತ್ತರ ಕೊಡಿ. ನಿಮಗೆ ಈಗ ಮಾಹಿತಿ ಇಲ್ಲದಿದ್ದರೆ ಆದಷ್ಟು ಬೇಗ ಮಾಹಿತಿ ಕೊಡ್ತೇನೆ ಅಂತ ಹೇಳಿ. ಸರಿ, ಮುಂದುವರಿಸೋಣ. ಬಸ್ ಸ್ಟ್ಯಾಂಡಿಗೆ ಹೆಸರಿಡುವುದರ ಬಗ್ಗೆ ಆಗಲಿ, ಅಲ್ಲಿದ್ದ ಮೊದಲು ಹೇಗಿತ್ತು ಎನ್ನುವುದರ ಬಗ್ಗೆ ಕೂಡ ನಾವು ಮುಂದಿನ ಸಭೆಯಲ್ಲಿ ನಾವು ಅದನ್ನು ಮುಂದಿನ ಸಭೆಗೆ ಅದು ಈಗ ಬಸ್ ಸ್ಟ್ಯಾಂಡ್ಗೆ ಹೆಸರಿಡಿದ್ರೆ ನೀವು ಈಗ ಬಸ್ ಸ್ಟ್ಯಾಂಡ್ಗೆ ನಾವು ಇಡು ಅಂತೇಳಿ ನೀವು ಅದಕ್ಕೆ ಒಂದು ರೈಟಿಂಗ್ ಅಲ್ಲಿ ಕೊಡ್ಬೇಕು, ಇಂಥ ಹೆಸರು ಇಡಬೇಕಂತೇಳಿ ಎಲ್ಲ ಬಹುಮತ ಹೆಸರು ಬರ್ತದೆ. ಅದಿಲ್ಲ ಅದ್ರ ಉಳ್ಳಾಲದ ಚರಿತ್ರೆಯನ್ನು ನಾನು ನಾಳೆ ನಗರಸಭೆಗೆ ಕರ್ಕೊಂಡು ಬರ್ತೇನೆ ಸರ್. ಹಾಜಿ UK ಇಬ್ರಾಹಿಂ ಅವರ ಹೆಸರು ಬರ್ಬೇಕಂತ ನಿನ್ನೆನೆ ಶಾಸಕರು ಹೇಳಿದ್ದಾರೆ. ಅದು ಒಂದು ವಾರದೊಳಗೆ ಬರ್ತದೆ ಮಾಡಿದ್ರಲ್ಲ, ನಮ್ಮ ಗಮನಕ್ಕೆ ಯಾಕೆ ಕೊಡ್ಲಿಲ್ಲ ನೀವು? ನೀವು ಮಾಡಿದ್ದೀರಾ? ನಾವು ಮಾಡಿದ್ದು ಇಲ್ಲಲ್ಲ, ಮತ್ತೆ ಇಸ್ಮಾಯಿಲ್ ಕರೆದಕ್ಕೆ ನಾನು ಹೋದದ್ದು ಅಲ್ವಾ? ಅಲ್ಲಿ ನಾವೇ ನಿಂತು ಖುದ್ದಾಗಿ ಅವ್ರ ಮನೆಯಲ್ಲಿ ಇಸ್ಮಾಯಿಲ್ ಮಾತಾಡ್ಲಿಲ್ಲ, ನಾವು ಅಲ್ಲಿ ಇಸ್ಮಾಯಿಲ್ ಅವರು ಕರೆದದ ಇಸ್ಮಾಯಿಲ್ ಅನ್ನು ಕರೆದದ್ದು ಹೋದದ. ಹಾಗಾದ್ರೆ ನಿಮಗೆ ಗೊತ್ತಿಲ್ಲ ಇತ್ತು. ಹಾಗಾದ್ರೆ ಇದರಲ್ಲಿ ಇಸ್ಮಾಯಿಲ್ ಮೈನ್ ಕೈವಾಡ ಇರುವುದು ಇಸ್ಮಾಯಿಲ್ ಅವ್ರದ್ದು ನೋಡಿ. ಮೈನ್ ಕೈವಾಡ ಇರುವುದು ಇಸ್ಮಾಯಿಲ್ ಅವ್ರದ್ದು. ಇನಾಗ್ರೇಷನ್ ಮಾಡ್ಲಿಕ್ಕೆ ನೀವ್ಯಾರು? ನಮ್ಮ ವಾರ್ಡಿನಲ್ಲಿ ನಮ್ಮದು ತುಂಬಾ ಸಲ ಒಂದು ಕೊಡುಗೆ ನಾವು ಕೊಟ್ಟಿದ್ದೇವೆ. ನಮ್ಮ ವಾರ್ಡಲ್ಲಿ ನೀವು ಇನಾಗ್ರೇಷನ್ ಮಾಡ್ಲಿಕ್ಕೆ ನೀವು ಯಾರು ಅಂತ ಕೇಳುದು. ನಮ್ಮ ವಾರ್ಡಿಗೆ ಅಲ್ಲ, ಯಾವ ಬಂದಲ್ಲಿ ಮಾಡಿದ್ದು? ಯಾವ ಬಂದಲ್ಲಿ ಮಾಡಿದ್ದು? ನಗರಸಭೆ ಬಂದಲ್ಲಿ ಮಾಡಿದ್ದ? ಯಾವ ಬಂದಲ್ಲಿ ಮಾಡಿದ್ದು? ಆ ಕೆಲಸ ಯಾವ ಬಂದಲ್ಲಿ ಮಾಡಿದ್ದು? ಅವರಿಗೆಲ್ಲ ಗೊತ್ತುಂಟು, ಯಾವ ಬಂದಲ್ಲಿ ಮಾಡಿದ್ದು ಅದು ಹೇಳಿ. ಯಾವ ಬಂದಲ್ಲಿ ಮಾಡಿದ್ದು ನಿಮ್ಮ ಗಮನಕ್ಕೆ ತರ್ತೇವೆ. ಯಾವ ಬಂದಲ್ಲಿ ಮಾಡಿದ್ದು ನೀವು ಮಾತಾಡಬೇಡಿ, ಅಧ್ಯಕ್ಷ ಮಾತಾಡ್ತಾರಲ್ಲಿ. ಅಧ್ಯಕ್ಷ ಇದ್ದಾರಲ್ಲಿ ಮಾತಾಡ್ಲಿಕ್ಕೆ, ಅಧ್ಯಕ್ಷರಿದ್ದಾರೆ. ನೀವು ಮಾತಾಡ್ಲಿಕ್ಕಿಲ್ಲ, ನೀವು ಮಾತಾಡ್ಲಿಕ್ಕಿಲ್ಲ. ಅಧ್ಯಕ್ಷರಿದ್ದಾರಲ್ಲಿ, ಅಧ್ಯಕ್ಷರು ಮಾತಾಡಲಿ. ಅಧ್ಯಕ್ಷರಂತ
ರವಿಯನ್ನ ಅಲ್ಲಿ ನೀರಿನ ವ್ಯವಸ್ಥೆ ನೋಡಿ ಅವ್ರು ಮಾತಾಡ್ತಾರೆ ಪಾಪ. ಉಲ್ಲಾಲ ನಗರಸಭೆಯ ವ್ಯಾಪ್ತಿಯಲ್ಲಿ ನಡೀತಿರೋ ಅಮೃತ್ ಯೋಜನೆ ಅಡಿಯಲ್ಲಿ ನಡೀತಿರುವ ನೀರು ಸರಬರಾಜು ವಿತರಣಾ ಜಾಲದ ಇದರಲ್ಲಿ ಒಟ್ಟು ನಮ್ಮದು 179 ಕಿಲೋಮೀಟ್ರ್ ಡಿಸ್ಟ್ರಿಬ್ಯೂಷನ್ ಲೈನ್ ಇದೆ. ಅದರಲ್ಲಿ ಸುಮಾರು 65 ಕಿಲೋಮೀಟ್ರ್ ಇವಾಗ ಅಳವಡಿಸಿ ಆಗಿದೆ. ಈ ಅಳವಡಿಸಿ ಲಾಸ್ಟಿಗೆ ಒಂದು ಮನೆ ಉಳಿದಿತ್ತು ಮೇಡಮ್, ಅದನ್ನು ಮಾಡಿದ್ದಾರೆ ಮೇಡಮ್, ಆನಂತರ ಮಾಡಿದ್ದಾರೆ ಅವರು. ಅದು ಎಲ್ಲ ಕಡೆ ಆಗಲಿ, ನಾನು ಅದನ್ನು ಹೇಳ್ತಾ ಇದ್ದೀನಿ ಮೇಡಮ್. ಒಟ್ಟು 179 ಕಿಲೋಮೀಟ್ರ್ ಪೈಪ್ ಅಳವಡಿಸೋದು ಇದೆ. ಅದರಲ್ಲಿ ಆಗಿರೋದು ಇವಾಗ ಬರೀ 65. ನಿಮಗೆ ನಿಮ್ಮ ಮೇಲೆ ನಮಗೆ ಗೌರವ ಉಂಟು. ನಿಮ್ಮ ಮನಸ್ಸು ನೋವು ಮಾಡುವ ಉದ್ದೇಶ ಅಲ್ಲ. ಏಕೆಂದರೆ ನಾವೊಂದು ವಾರ್ಡ್ ಕೌನ್ಸಿಲರ್. ನಾವು ಅಲ್ಲಿ ಎಷ್ಟು ಆ್ಯಕ್ಟಿವ್ ಆಗಿದ್ದೇವೆ ಅಂದರೆ, ಈಗ ನಮ್ಮ ಹೆಸರೇ ನಿಮ್ಮ ಪೈಪ್ಲೈನ್ನಿಂದ ಹಾಲಾಗಿ ಹೋಯ್ತು ಸರ್. ನಿಮ್ಮ ಪೈಪ್ಲೈನ್ನಿಂದ ಇನ್ನು ಮುಂದಕ್ಕೆ ನಾವು ಗೆಲ್ತೇವೋ ಇಲ್ಲವೋ ಒಂದು ಸಂಶಯ ನಮ್ಮಲ್ಲಿ ಬರ್ತಾ ಉಂಟು. ಆ ರೀತಿಗೆ ಬಂದಿದೆ ಅಲ್ಲಿ. ನಾನು ಹೇಳ್ತೇನೆ, ಎಷ್ಟೆಲ್ಲ ಡ್ಯಾಮೇಜ್ ಮಾಡಿದ್ದೀರೆಂದರೆ 70% ರೆಸ್ಟೋರೇಷನ್ ಈಗಲೂ ಬಾಕಿ ಉಂಟು. ನಾವು ಹೇಳಿದಿಷ್ಟೇ, ನಾವು ನಿಮ್ಮನ್ನು ತರಾಟೆಗೆ ತೆಗೆಯುವುದಿಲ್ಲ. ನೀವು ಸರಿ ಎಲ್ಲಿಗೆ 179 ಕಿಲೋಮೀಟ್ರ್ ಪೈಪ್ಲೈನ್ ಮಾಡೋದು 70 ಕಿಲೋಮೀಟ್ರ್ ಆಗಿದೆ ಅಂತ ಹೇಳಿದರೆ, ಈ 70 ಕಿಲೋಮೀಟ್ರ್ ನೀವು ಸರ್ವೆ ಮಾಡಿದ್ದೀರಾ ಅಂತ ನನ್ನ ಪ್ರಶ್ನೆ. ನೀವು ಸರ್ವೆ ಮಾಡಬೇಕು, ಅದನ್ನು ಇನ್ಸ್ಪೆಕ್ಷನ್ ಮಾಡಬೇಕು. ಯಾವ ರೀತಿಯೆಲ್ಲ ಡೋರ್ ಕನೆಕ್ಷನ್ ಮಾಡಿದ್ದಾರೆ, ಮನೆಗೆ ಕನೆಕ್ಷನ್ ಮಾಡಿದ್ದಾರೆ, ಯಾವ ರೀತಿ ಒಂದು ಬದಿಯಲ್ಲಿ ಪೈಪ್ ಹಾಕಿದ್ದಾರೆ, ಅದರ ಆಪೋಸಿಟ್ ಮನೆಗೆ ಬಾಕಿ. ಈ ರೀತಿ ಆಗಬಾರ್ದು. ಇನ್ನಾದರೂ ಹೇಳ್ತೇನೆ, ನೀವು ದಯವಿಟ್ಟು 70 ಕಿಲೋಮೀಟ್ರ್ ಪೈಪ್ಲೈನ್ ಎಲ್ಲಿ ಮಾಡಿದ್ದೀರಿ ಆ 70 ಕಿಲೋಮೀಟ್ರ್ ಇನ್ಸ್ಪೆಕ್ಷನ್ ಮಾಡಿ, ಪರಿಶೀಲನೆ ಮಾಡಿ, ಅಲ್ಲಿ ಏನು ಕೊರತೆ ಉಂಟು ಅದು ಮಾಡಿಕೊಡಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ನಿಮ್ಮನ್ನು ನಾವು ದೂರುವುದಲ್ಲ, ನಿಮ್ಮ ಕೆಲಸವನ್ನು ನಾನು ದೂರ್ತಾ ಇದ್ದೇನೆ. ತಪ್ಪು ಸರ್, ತಪ್ಪೇ. ಪೈಪ್ಲೈನ್ ಎಲ್ಲಿವರೆಗೆ ಹೇಗೆ ಮಾಡಿದ್ದೀರಿ ಅಂದರೆ, ಡ್ರೈನ್ ಉಂಟಲ್ಲ, ಡ್ರೈನ್ ಇರುವ ಕಡೆ ನಾನು ಅವತ್ತೇ ಕೇಳಿದ್ದೆ ಯಾವ ರೀತಿ ಮನೆಗೆ ಕನೆಕ್ಷನ್ ಕೊಡ್ತೀರಿ ಅಂತ. ಅದು ನೀವು ಒಂದು ಒಳ್ಳೆ ಕೆಲಸ ಅಂದರೆ ಆ ಸ್ಲ್ಯಾಬ್ ತೆಕ್ಕೊಂಡು ರೆಸ್ಟೋರೇಷನ್ ಮಾಡ್ತೀವಿ ಸರ್. ನಮ್ಮ ವಾರ್ಡಲ್ಲಿ ಈಗ ಅರ್ಧ ಕೆಲಸ ಮಾಡಿ ಬಿಟ್ಟು ಹೋಗಿದ್ದಾರೆ ಸರ್. ಅರ್ಧ ಆಗಿರೋದು ಮತ್ತೆ ಇಲ್ಲಿ ಕೂಡ ಜಾಯಿನ್ ಮಾಡಲಿಲ್ಲ. ಈಗ ಮಳೆಗಾಲದಲ್ಲಿ ಆ ಪೈಪಿನೊಳಗೆ ಏನೋ ಹೋದ್ರೆ ಪೈಪ್ಲೈನ್ ಮಾಡಿ ಏನು ಪ್ರಯೋಜನ ಇಲ್ಲ ಮೇಡಮ್. ಅದಕ್ಕೆ NCAP ಅಥವಾ ಇದನ್ನು ಹಾಕಿಸ್ತೀವಿ ಮೇಡಮ್. ಇಲ್ಲ, ಕೆಲವದಕ್ಕೆ ನಾನೇ ಪ್ಲಾಸ್ಟಿಕ್ ಕಟ್ಟಿದ್ದೇನೆ. ಬಾಕಿ ಇದೆ ಮೇಡಮ್. ಅದನ್ನ ಮಳೆಗಾಲಕ್ಕೆ ಮೊದಲು ನಾವು ಫರ್ದರ್ ಕೆಲಸ ಮಾಡಲಿಲ್ಲ ಅಂದರೆ ಅದಕ್ಕೆ NCAP ಹಾಕ್ಬಿಟ್ಟು ನೆಕ್ಸ್ಟ್ ಮಳೆಗಾಲ ಕಳೆದ ನಂತರ ತಗೊಳ್ಳೋಕ್ಕೆ ವ್ಯವಸ್ಥೆ ಅರ್ಧದಲ್ಲಿ ಬಿಟ್ಟು ಹೋಗಿದ್ದಾರೆ ಈಗ. ಅಲ್ಲ ಸರ್, ನಮ್ಮ ಇಲ್ಲಿ ಚೆಂಬುಟೆ ಕೆಳಗೆ ಇದು ಪೈಪ್ ಲೈನ್ ಮಾಡಿದ್ದಾರೆ, ಮತ್ತೆ ಕನೆಕ್ಷನ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ರೈಸ್ ಮಿಲ್ ಹತ್ತಿರ. ಅಲ್ಲಿ ಮೇಲೆಗಡೆ 4-5 ಮನೆ ಉಂಟು, ಅವರಿಗೆ ಕನೆಕ್ಷನ್ ಕೂಡ ಇಲ್ಲ, ಪೈಪ್ ಲೈನ್ ಕೂಡ ಮಾಡ್ತಿಲ್ಲ. ಅದು ಬಿಟ್ಟಿದ್ರೆ ನೆಕ್ಸ್ಟ್ ಮಾಡ್ತೀವಿ ಮೇಡಮ್. ಹೌದು, ಅವ್ರದ್ದು ಹೇಳಿದ್ವಿ ಸಭಾನ್ ಹತ್ರ. ಮತ್ತೆ ನೀವೆಲ್ಲ ಅಲ್ಲಿ ಓಪನ್ ಇಟ್ಟು ಹೋಗಿದ್ದಾರೆ, ಅದರಲ್ಲಿ ಇದು UGDಯಲ್ಲಿರುವ ಆ ಕೀ ಇಟ್ಕೊಂಡು ನೀವೇನು ಮಾಡೋದು ಇವ್ರೆ? ನಿಮ್ದು ಕೆಲಸ ಆಗಿದೆ UGD ಕೆಲಸ ಈ ಬೇಕಾಬಿಟ್ಟಿಯಾಗಿ ಕೊಟ್ಟಿರಲ್ಲ. ಹಲಸಿನ ಮರ ಮತ್ತೊಂದು ಎಲ್ಲ ತಗೊಂಡು ಹೋಗ್ತಾ ಇಲ್ಲ ಕಟ್ ಮಾಡಿ. ಅದಕ್ಕೆ ಯಾರು ಹೊಣೆ ಹೋಗ್ತಾ ಇದ್ದಾರಲ್ಲ, ಅದಕ್ಕೆ ಯಾರು ಹೊಣೆ? ಯಾರು ನೀವಾ ಅಲ್ಲ ಬೋರ ಇಡ್ತಾರ ಯಾರು? ಮತ್ತೆ ಸಫಾನ್ ಅಂತ ಹೇಳಿ ಗೊತ್ತಿಲ್ಲ ಅಂತ ನನಗೆ ರಿಪ್ಲೈ ಮಾಡಿದಿರಲ್ಲ ನೀವು. ನಾವು ತನಿಖೆ ಮಾಡ್ತೇವೆ, ನೋಡ್ತೇವೆ. ಎಷ್ಟು ತಿಂಗಳಾಯ್ತು? 6 ತಿಂಗಳಾಯ್ತು ಇಷ್ಟು.